ಹಕ್ಕೊತ್ತಾಯ ಮಂತ ಇನಿ ಪಂಪಿರ ಓ ಕಾದರ್ ಮಲ್ತೀನಿ 94cc ಕಾದರ್ ಕಂದಿನಿ 10 ಕೆಂಬಾಟದ ಹೋರಾಟ ಕಂದಾಯ ಮಂತ್ರಿ ಕಾಗೋಡು ತಿಮ್ಮಪ್ಪರ ಗಂಜಿ ಅಂಚಿನ ಒಂಜಿ ಕಾಯ್ದೆ ಆರು ಫಂಡಿನ ಮಂತ್ರಿಮಂಡಲಗಳು 10,000 ರೂಪಾಯಿ ಕಟ್ಟಡ ಅಳವಡಿಸಿ ಪಾಪ ಕಾರ್ಮಿಕರ ಪಾಪ ರೈತರ 10,000 ರೂಪಾಯಿ ಕಟ್ಟಡಲೆಚ್ಚಿ ಅಕ್ಕಲು 3 ಸೆನ್ಸಿನ 5 ಸೆನ್ಸಿನ ಅಕ್ರಮ ಅಂತ ಕುಲ್ತೇರೆ ಐದು 10,000 ಕಟ್ಟಡ ಬರ್ತಿ ಬಂದೇರೆ ಕಾಗೋಡು ತಿಮ್ಮಪ್ಪರು ಒಂದು ಪೂರ ನೆನಪನ ಕೊಡು ಕಾದರ್ 13 ಅಕ್ಕಪತ್ರ ಕೊಡ್ತೇವೆ 300 ಕೊಡ್ತೇವೆ ಅದರ ಕೋಟೆಗಾಡಲ ಕೊಡ್ತೇವೆ ಕಾದರ್ MLA ಮುಲ್ತ ಆರು ಕೊರೋಡೈನ ಅಂಡ ಹೋರಾಟದ ಪಿರೋಡಿತ್ತೀನಿ ಪಂಪಲೆ ಕೊಡು ಕಾರ್ಮಿಕರ ಆಲೋಚನೆ ಮಾಡಿಕೊಡು ರೈತರ ಆಲೋಚನೆ ಮಾಡಿಕೊಡು 94cc ಈಗ 911 ಹಾಕ್ಬಿಡು ಭಾರಿ ಒಂದು ಪ್ರಯೋಜನ ಅಂತ ಕಾಯ್ದೆವು ಏನೇ 9cc 44cc ಹಕ್ಕುಪತ್ರ ತೆಗೆದಿನ ಇಂಥ ಮನ್ಪುಲೆ ಪಂಚಾಯತಿ ರಾವುಂಡು ಭಾರಿ ಕಮ್ಮಿಡ ಹಾಕ್ಬಿಡು ಯಾರೊಂದು ನಿಮಗೆ ತಿಳುವಳಿಕೆ ಕೊಟ್ಬಿಡಿ 10,000 15,000 10,000 ಹಾಕ್ಬಿಡು ಅವು ಕೂಡೇ ಬೋಡು ನಾಡ ಅವು 30,000 25,000 ಬೋಡು ಹೇಳ ತಿಳುವಳಿಕೆ ಜನಕ್ಕೆ ಕೇಳಿ ಆತು ಮಾತ್ರ ಎತ್ತು ಕೊರೋನಾ ಏನೇ ಕೊರೋನಾ ಪಾಪದಲ್ಲಿ ಗತಿಗೋತ್ರ ಜನ ಕಾಯಿಲಿ ರಿಕ್ಷಾ ಚಾಲಕರಿಗೆ ಕುಲ್ಲದು ರಿಕ್ಷೋಳಿ ಕುಲ್ಲಿನಿ ರಿಕ್ಷಾ ಚಾಲಕರಿಗೆ 5,000 ಬಂಡೇರು 3 ಲಕ್ಷ ಜನ ರಿಕ್ಷಾ ಚಾಲಕರು ಕಾರ್ ಡ್ರೈವರ್ ಅರ್ಜಿ ಕೊಡ್ತೇವೆ ಏತ್ ಅರ್ಜಿ ನಿಲ್ಲೋಲ್ಲ ಮಂತ್ರಿ ಕೇಳಿ ರಿಕ್ಷಾ ಚಾಲಕರು ಪ್ರಶಾಂಪುಲೆ ಕಾರ್ ಚಾಲಕರು ಪ್ರಶಾಂಪುಲೆ 40,000 ಜನ ಅರ್ಜಿ ನಿಲ್ಲೋರೆ ಬಂತೀನಿ 3,10,000 ಅರ್ಜಿ ಬಾಕಿ ಉಂಟು ದಾದಸ್ವಾಮಿದು ದಾದನಿಗಳ ಕರ್ನಾಟಕ ಸರ್ಕಾರ ದಾದನಿಗಳ ಕೇಂದ್ರ ಸರ್ಕಾರ ನಾಚಿಕೆ ಆಡು ಈ ಸರ್ಕಾರದು ಪಂಪರ ಈಗಲೂ ಬಡವರ ಸರ್ಕಾರ ಈಗಲೂ ರೈತರ ಸರ್ಕಾರ ಈಗಲೂ ಕೂಲಿ ಕಾರ್ಮಿಕರ ಸರ್ಕಾರ ಈಗಲೂ ಜನಸಾಮಾನ್ಯರ ಸರ್ಕಾರ ಅಂತ ಪಂಪರು ಓಲ್ ಸ್ವಾಮಿ ಕೊರಿಯಾರು ಕಟ್ಟಡ ಕಾರ್ಮಿಕರ 5,000 ಕೊರಪ ಅಂತ ಬಂಡರು ಆಡು ಕೊರಿಯಾರು 50% ಜನ ಕೊರಿಯಾರು 40% ಜನ ಬಾಕಿಂಡು ಉದಯವಾಂಡಕ್ಕೆ ಲೆತ್ತಕ್ಕೇಂಡರು ಈಗಲ್ಡ ಏತು ಜನಕ್ಕೆ ಸ್ವಾಮಿ ಬಾಕಿ ಉಂಡು ಒಂದು ಎಂಕಲ್ ಪಂಡ 40% ಜನಕ್ಕೆ ಬಾಕಿ ಉಂಡು ಒಂದು ಉದಯವಾದ ವರದಿಗಾರರು ಕಾರ್ಮಿಕ ಕಚೇರಿಗೆ ಹೋಯರು ಅವಳು ವರದಿ ಕೇಂದ್ರರು ಅದ್ರ ಬಂದು ನಾವೆಲ್ಲ ಕಾರ್ಮಿಕರಿಗೆ ಕೊಟ್ಟಿದ್ದೇವೆ ತುಕೆ ಮೂಲೆ 5,000 ಬರಂಗಕ್ಲು ಅಲ್ಲೇ 5,000 ಬರಂಗಕ್ಲು 7 ಜನ ಒಳ್ಳೆಯರು ಮೂಲೆ 25 ಜನ ಒಳ್ಳೆಯರು 50 ಜನ ಒಳ್ಳೆಯರು ಎಂಚಿನ ಒಂದು ಪರಿಹಾರ ಇಂಕ ಆ ಇಲ್ಲ ಕಿತ್ತು ಕೊರಿಯಾ ಇಂಕಲು ಈ ಇಲ್ಲ ಕಿತ್ತು ಕೊರಿಯಾ ಏತು ಕೋವಿಡ್ ಭ್ರಷ್ಟಾಚಾರ ಮಾಡ್ತಾರೆ ರಾಮುಲು ಪಂಪೇರು ₹1 ಇಂಕಲು ಭ್ರಷ್ಟಾಚಾರ ಮಾಡ್ತಾಂಡ ಎಲ್ಲ ಇಂಕ ರಾಮುಲು ನಮ್ಮನ ಬಳ್ಳಾರಿದ ಗಡಿದೊರೆ ಜನರ ರೆಡ್ಡಿನ ಬಳಗೈ ಬಂತೆ ಮುಖ್ಯ ನಮ್ಮನ ಯಡಿಯೂರಪ್ಪನ ನಮ್ಮನ 500 ಎಕರೆ ಡಿನೋಟಿಫಿಕೇಶನ್ ಜಾಗ ನೂಳೆಪಾಂಡ ಅಂಚಿನ ಮುಖ್ಯಮಂತ್ರಿ ಯಡಿಯೂರಪ್ಪರು ಇಮೇಲೆ ನಮ್ಮನ ಮುಕ್ಕಲ ಭಕ್ತರು ಕೂಡ ಬಂಪೇರು ಎಡ್ಡೆ ನರೇಂದ್ರ ಮೋದಿ ಸರ್ಕಾರ ಬಂದು ಎಡ್ಡೆ ಯಡಿಯೂರಪ್ಪ ಸರ್ಕಾರ ಬಂದು ಕಾರ್ಮಿಕರ ಓಟು ತೆತ್ತೊಂದು ಕಾರ್ಮಿಕರ ಪಿರೋಗು ಬಿಸಾದು ಪಾಡ್ನಂಚಿನ ಸರ್ಕಾರ ಹಿಂದುತ್ವದ ಪುದಾಡು ಹಿಂದುಳು ನಾವೆಲ್ಲ ಒಂದೇ ಪಂಪಿಲೆ ಕೊಡು ಓಟು ತೆತ್ತೊಂಡ್ಯಾರೆ ಇನ್ನು ಆ ಹಿಂದುಲೆಗೆ ಇರೋಡು ಚೂರಿ ಪಾಡುಂದಿಲ್ಲೇರೆ ಕಾಂಗ್ರೆಸ್ ಬೆನ್ಪಡಕ್ಕುಲ್ಲೇರೆ ಬಿಜೆಪಿ ಬೆನ್ಪಡಕ್ಕುಲ್ಲೇರೆ JDS ಬೆನ್ಪಡಕ್ಕುಲ್ಲೇರೆ ಮಾತೇನೆ ಇಲ್ಲದ ಉಳಾಯದ ಪರಿಸ್ಥಿತಿ ಕೂಡ ಬದುಕರ ಸಾಧ್ಯ ಕೊರೋನಾ ಪುದಾಡು ಬೆಲೆ ಏರಿಕೆ ನಮ್ಮಡಿ ಏರೊಂದು ಪಂಪಿಲೆ ಕೊಡು ನಿಖಿಲು ಮಾರ್ಕೆಟ್ ಪೋಣ ಗೊತ್ತಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಪೆಟ್ರೋಲ್ ಬೆಲೆ ಕಮ್ಮಿ ಉಂಟು ತಾಯಿ ನಮ್ಮ ದೇಶದ ಪೆಟ್ರೋಲ್ ಬೆಲೆ ಕಮ್ಮಿ ಆಪುಜೆ ₹80 ₹85 ಡೀಸೆಲ್ಗೆ 5 ಹೆಚ್ಚ ದಾದದು ನಾನು ಎಂಕಲ ಬಾಯಿಗೆ ಕುಂಟು ಕಟ್ಟಿದ್ರಿಂದ ಎಂಕಲ ಬಾಯಿಗೆ ಕುಂಟು ಕಟ್ಟಿಡು ಪೆರನು ಬಾಯಿದ ಕುಂಟು ದತ್ತಿ ನಿಂಗೆ ಪಾತಿರುವ ಎಂಕಲ ಮುಕ್ಕಲ ಸತ್ತಾಂಶ ನಿಂಗೆ ಪಬ್ಲಿಕ್ ಗಣಪ ಪಂಪಿಲೆ ಕೊಡು ಪರ್ಮಿಷನ್ ಇಲ್ಲ ನೀವು 100 ಜನ ಸೇರ್ಲಿಕ್ಕೆ ಕೂಡ್ದು ನಿಮಗೆ ಹಾಗೆಲ್ಲ ಪರ್ಮಿಷನ್ ಕೊಡ್ಲಿಕ್ಕೆ ಆಗುವುದಿಲ್ಲ ಕೋಳೆ ಹಿಂದೂ ಧರ್ಮದ ಚೌತಿ ಆಚರಣೆ ಅಂತ ಎಲ್ಲ ಕೈ ಮುಗಿದ ಗಣಪತಿಗೆ ಐಕ್ಯಂಚ ಅವಕಾಶ ಕೊರಿಯರು ದೇಶದಪ್ಪ ಎಂಥ ಅವಕಾಶ ಕೊರಿಯರು ಕಾರ್ಮಿಕರ ಪಾತ್ರಾಗ ಮುಕ್ಕಲ ಸತ್ತಾಂಶ ಪಬ್ಲಿಕ್ ಕಂಡಾಗ ಐಕ ಪರ್ಮಿಷನ್ ಇಚ್ಚಿ ACP ಬಂದರೆ ನಿಮ್ಮ ಮೇಲೆ ಕೇಸ್ ಹಾಕ್ತೇವೆ ಪಡ್ಲೆ ಕೇಸ್
ಈಗ ತಯಾರಿ ಅಂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಹಿಸಿ ಸಂವಿಧಾನ ಸಹಿಸಿ ಪಡ್ಬೇಕು ನನಲ ಅವಕಾಶ ಉಂಟು. ಅದಕ್ಕೆ ಜನಸಾಮಾನ್ಯರನ್ನು ಒತ್ತಾಯ ಮಾಡ್ಬಿಡಿ. ಹೋರಾಟ ಎಲ್ಲಿಯಾದ್ರು ಪೆರೆಯಾರು ಜನ ಸೇರಲು ಪೆರೆಯಾರು ಜನ ಕೊರೋನಾ ಪುದಾಡು ಹೆಚ್ಚೆಚ್ಚ ಸೇರ ಆಪುಜಿ ಆಂಡ ಇಲ್ಲಿಲ್ಲ ಪ್ರಚಾರ ಮನ್ಪುಳೆ ನಮ್ಮನ್ನು ಗುಲಾಮಗಿರಿ ಬಂತಿದ್ದಾರೆ. ಗುಲಾಮರಾದಿಂಗಳು ಬಾಳ ನಂಚಿನ ಪರಿಸ್ಥಿತಿ ಬಂದಿದ್ದು ಜೋಕ್ಲಿಗೆ ಸಾಲ ಹಚ್ಚಿ ಸಾಲದ ಖಾಸಾಗಿ ಸಾಲದ ಪೂರ ಫೀಸ್ ಕಟ್ಲೆ ನಿಖಲೆ ಮೊಬೈಲ್ ಪಾಠ ಬನ್ಪ ನಿಖಲೆ ಆನ್ಲೈನ್ ಪಾಠ ಬನ್ಪ వాళ్ళ ಗ್ರಾಮೀಣ ಪ್ರದೇಶಗಳು ಟ್ರವಲ್ ಇಚ್ಚೆ ನೆಟ್ವರ್ಕ್ ಇಚ್ಚೆ ಎನ್ನ ಮೊಬೈಲ್ ಡೇ ಎನ್ಮ అంటే ಕೊಲ್ದು ತುಯಾರ ಆಪಜಿ ತಿರ್ಗೋದು ಚಕ್ರ ನಾನು ಕಟ್ಟುವೆ 3 ತಿಂಗಳಿಗೆ 1500 ರೂಪಾಯಿ ಏರೆಗೆ ಮೊಬೈಲ್ ದಾಖಲೆ ಇಂಕೊಂಚ ರಾತ್ರಿ ಪುಸ್ತಕ ನಾನು ಮೊಬೈಲ್ ತೂನಾಗ ತಿರುಗುಣ ಚಕ್ರ ತಿರುಗುಣ ಜೋಕ್ಲೆ ಮೊಬೈಲ್ ಏತ್ ಬರು ಅತನ ಇಂಟರ್ನೆಟ್ಗೆ ಏತ್ ಕಟ್ಟೋಡು ವೈಫೈ ವೈರ್ ಇಪ್ಪಡು ಶಿಕ್ಷಣ ನೀತಿ ಯಾದವಂತೇರೆ ಶಿಕ್ಷಣ ಸಚಿವರೇ ಮನೆಯಲ್ಲಿ ಪಾಠ ಮನೆಯಲ್ಲಿ ಓದಿ ಟೀಚರ್ ಆಗಲೈತೆ ನಲ್ತದ್ದು ಪಾಠ ಅನ್ಪೇರು ಏತು ಜೋಕ್ಲಿಗೆ ಅರ್ಥ ಆಪುನ ಏತು ಜೋಕ್ಲಿಗೆ ತಿಳುವಳಿಕೆ ಪೋಪುನ ಗೊತ್ತಾಪುಜಿ ಸವಲತ್ತು ಕಟ್ಟಡ ಕಾರ್ಮಿಕರ ಜೋಕ್ಲಿಗೆ ಮದುವೆಗೆ 50,000 ರೂಪಾಯಿ ದಿಕ್ಕುನು ಕಾರ್ಮಿಕೆಲ್ಲ ಕಟ್ಬೋದು ಕೈಲೇ ಒಂಜಿ ಮದುವೆ ಅದು ಆ ಪೊಣ್ಣಗೆ ಒಂಜಿ ಬಾಲೆ ಅದು ಬಾಲೆ ನಡಪೆರೆ ಶುರುವಾತನು ಕಾಸಿ ಜೈನ ಇಲ್ಲ ಬೈಜಿ ಕೋಂಡಲ ಬೈಜಿ ಆರೋಗ್ಯ ವ್ಯವಸ್ಥೆಗೆ ಅರ್ಜಿ ಮಾಡುದಿಲ್ಲ ಆಯ ಉಸಿರು ಅದು ಬೇರೆ పోదులే ఆయన అర్జవులు కురియనుండు కాస్బైజీ ఈ కార్మికరే ఇంకులవన్ పోయి కాస్బైజీ చేయందన్న ಇಂಚಿನೇ ಕಾರ್ಮಿಕರು ಚಲೋ ಆಲೋಚನೆ ಮಾಡ್ಕೊಳ್ಳು. ಒಂದು ಕಾರ್ಮಿಕರ ಸರ್ಕಾರ ಒಂದು ಹಿಂದುತ್ವವಾದಿ ನಕಲ ಸರ್ಕಾರ ಹಿಂದುತ್ವ ಮೇಲುಸಿನ ಸರ್ಕಾರ ಭಟ್ ನಕಲ ರಾವ್ ನಕಲ ಸೆಟ್ನ ಮೇಲ್ಜಾತ್ ನಕಲ ಸರ್ಕಾರ అయితే అల్పసంఖ్యాతర ಲೆಕ್ಕೋಗೆಚ್ಚೆ ಅಲ್ಪಸಂಖ್ಯಾತರ ಕ್ರಿಶ್ಚಿಯನ್ ನಕಲ ಲೆಕ್ಕೋಗೆಚ್ಚೆ ಅಲ್ಪಸಂಖ್ಯಾತರ ಕ್ರಿಶ್ಚಿಯನ್ ಜೈನರು ಲೆಕ್ಕೋಗೆಚ್ಚೆ OBC ನಕಲ ಲೆಕ್ಕೋಗೆಚ್ಚೆ SC/ST ಲೆಕ್ಕೋಗೆಚ್ಚೆ ಪುರಾಣಿ ಒಂದು ಪಂಚಾಯತಿಡು ST ಅಧ್ಯಕ್ಷರಾಯರಿಗೆ ST ಅಧ್ಯಕ್ಷರಾಯ ವ್ಯಕ್ತಿಗೆ ಮೇಲ್ಜಾದಾಗಲೇ ಪೂರ ಉರಿ ಬರ್ತೀನಿ ಮೈ ಪೂರ ಸುವರ್ಣ ಶುರು ಬರ್ತೀನಿ ಪಾಪಾರೇನು ಕೆರಿಯರ್ ಆಲೋಚನೆ ಮಾಡ್ಬಿಳೆ. ಇಡೀ ದೇಶದ ಪರಿಸ್ಥಿತಿ ಮಹಿಳೆಯರಿಗೆ ರಕ್ಷಣೆ ಹೆಚ್ಚಿ 13 ವರ್ಷದ ಪುಂಜೋಕ್ಲಿನ ರೇಪ್ ಅಂತದ್ದು ಕಣ್ಣು ಪೀಕಾದು ಅಕ್ಕನ ಬೇತ ಪಾಸಿನ ಪಿದಾಯ ದಕ್ಕೊಂದುಳ್ಳೇರೆ ಯುಪಿಡು ಯೋಗಿ ನರೇಂದ್ರನಾಥ್ ಸರ್ಕಾರ ರಡ್ಡು ರೋಡಾಂಡು ಒಂದು ಜಂಗಲ್ ರಾಜ್ಯ ಸರ್ಕಾರ ಕಂಪನಿ ಹೆಚ್ಚಿನ ರಾಮರಾಜ್ಯ ಬರ್ತದೆ ರಾಮ ದೇವಸ್ಥಾನ ಬರ್ತದೆ ನನ್ನ ಪೂರ ಇಂಕೇ ಮಾತ ಐಶ್ವರ್ಯ ಬರ್ತದೆ ಓ ಸ್ವಾಮಿ ಐಶ್ವರ್ಯ 4 ತಿಂಗಳು 5 ತಿಂಗಳು ಕೊರೋನಾಡು ಜನಸಾಮಾನ್ಯರ ಸಂಯೋಜನೆ ಜನಸಾಮಾನ್ಯರ ಬದುಕಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ತೂದಿ ಒಂದುಂಡು ವಾ ದೇವರಲ್ಲ ಬಚಾವ್ ಮಾಡ್ತಾರೆ ಸಾಧ್ಯತೆ ಆದಂಥ ಪರಿಸ್ಥಿತಿ ಒಂದು ಇನ್ನಿತ ಪರಿಸ್ಥಿತಿ ಅಪಘಾತ CPM ಪಕ್ಷದಗಳು ಮಾರ್ಗೋಡು ಪಾತ್ರ ಬಲ್ಲಿ CPM ಪಕ್ಷದಗಳು ಕೇಂದ್ರ ಸರ್ಕಾರದ ಬಗ್ಗೆ ಪಾತ್ರ ಬಲ್ಲಿ CPM ಪಕ್ಷದಗಳು ರಾಜ್ಯ ಸರ್ಕಾರದ ಬಗ್ಗೆ ಪಾತ್ರ ಬಲ್ಲಿ ಮಿಲಿಟರಿ ನಮ್ಮ ವ್ಯವಸ್ಥೆ ಮಿಲಿಟರಿ ನಾನು 2014 ಶುರುವಾಯಿನ ಮಿಲಿಟರಿಯ ಕಾಂಗ್ರೆಸ್ ಅಧಿಕಾರಪ್ಪನ ಮಿಲಿಟರಿ ಜಾಣ ಕಾಂಗ್ರೆಸ್ ಅಧಿಕಾರಪ್ಪನ ಮಿಲಿಟರಿ ಬೇತೆ ಆಧುನಿಕ ಏನಂಚಿನ ಯಂತ್ರ ರಾಕೆಟ್ ಬೇರೆ ಬೈಜ ಮೋದಿ ರಾಜ್ಯರ ಬತ್ತಿ ಬೆಟ್ಟಿನ ರೇಪಾಲ್ ಬತ್ತಿನ ರೇಪಾಲ್ ಏತು ಭ್ರಷ್ಟಾಚಾರ ಅಂತ ಪಂಪಿಲೆ ಕೊರಕೆ ಏನಾಗ ಲೆಕ್ಕಜ್ಜಿ ಕೊರೋನಾ ವೈರಸ್ಗೆ ಮೋದಿ ಕ್ಯಾರ್ ಫಂಡ್ ಪಂಪಂಜಿನ ಉಂಡು ಕೋಟ್ಯಾಂತರ ಜನಗಳು ಮುಸ್ಲಿಮರು ಹಿಂದೂಗಳು ಕ್ರಿಶ್ಚಿಯನ್ಗಳು ಮೋದಿ ಕ್ಯಾರಿಗೆ ಅನುದಾನ ಕೊಡ್ತೇವೆ ಐಕೆ ಸಹಾಯ ಮಾಡ್ತೇವೆ ಅವು ಏತು ಬೈದಲಿಕ್ಕೆ ಏನಾಗ ಅವು ಕೇಂದ್ರ ಬಲ್ಲೆ ಏನು ಬಂದ್ಬಿಡಿ ಅವೇನು ಕೇಂದ್ರ ಬಲ್ಲೆ ಅವೇನು ಕೇಂದ್ರಗಳು ಭಯೋತ್ಪಾದಕರೇ ಈ ದೇಶದ ವಿರೋಧಿಗಳು ಇಂಕುಲು ಈ ದೇಶದ ಪುಟ್ಟಿನಗಳು ಇಂಕುಲು ಈ ದೇಶದ ಬದುಕುನಗಳು
ಈ ದೇಶದ ಬಗ್ಗೆ ಇಂಗ್ಲಿಗೆ ಹೆಮ್ಮೆ ಉಂಟು. ಈ ದೇಶ ಗಣರಾಜ್ಯ ದೇಶ, ಈ ದೇಶ ಸೌಹಾರ್ದತೆ ದೇಶ, ಶಾಂತಿ ಪ್ರಿಯ ದೇಶ, ಮಹಾತ್ಮರ ಒಂಜೆ ಪೇಲಕ ಬದುಕುನಂಚಿನ ದೇಶ, ಶಾಂತಿ ಪಾರಿತೋಷಕ ಪಡ್ಪನಂಚಿನ ಒಂಜಿ ಪ್ರಶಸ್ತಿ ಇತ್ತು ನಮ್ಮ ದೇಶಗೂ. ಜವಾಹರ್ಲಾಲ್ ನೆಹರೂಪನಾಗ ವಾಜಪೇಯಿ ಬರ್ತೇನೆ, ವಾಜಪೇಯಿ ಬರ್ತದೆ ಆ ಶಾಂತಿ ಪರಿತೋಷಕನೇ ಪೊಡಿ ಬಂತೇರೆ. ಹೆಚ್ಚಿನ ಪೋಖ್ರಾನ್ ಬಾಂಬ್ ತಯಾರು ಮಾಡ್ತೇವೆ. ಪೋಖ್ರಾನ್ ಬಾಂಬು 4 ಬಾಂಬುನು ನಮ್ಮ ದೇಶ ತಯಾರು ಮಾಡಿದಾಗ ಎದುರ್ದ ಪಾಕಿಸ್ತಾನ ಆಜಿ ಮಾಡ್ತಾನೆ. ಅಪ್ಪ ನಂಗೆ ಬಾಂಬು ಬೋಡ, ನಂಗೆ ಲಡಾಯಿ ಬೋಡ, ನಂಗೆ ಲಡಾಯಿ ಸಾಧಿಸ್ಯಾರ ಅప్పుడు ನಂಗೆ ಬೋಡಿತೀನಿ ಶಾಂತಿ, ನಂಗೆ ಬೋಡಿತೀನಿ ಹಿಂದೂ ಮುಸ್ಲಿಂ ಕ್ರಿಸ್ತನ್ಸ್ ಒಟ್ಟಿಗೆ ಬದುಕುನಂಜಿನ ಒಂದು ವ್ಯವಸ್ಥೆ ಬೋಡುತ್ತೀನಿ. ಇಲ್ಲಿ ತುಳೆ ಇಂಕುಲು ಸತ್ಯ ಸಂಗತಿని ಪಂಡಾಗ ಅಕ್ಕುಲು ಪಾತ್ಯಾರ ಸರಿಯಜ್ಜಿ, ಅಕ್ಕುಲು ಬಂದ ಸರಿಯಜ್ಜೆ ಮುರಾಣಿ ಕಾಲಿ ಬೀಡಿ ಕಟ್ಟಿನಕಲ ಚುಟ್ಟಿ ಬತ್ತೆ 13 ರೂಪಾಯಿ 94 ಪೈಸೆ ఆయన 2,000 ಆಜುನತ್ತ 11 ಕೋಟಿ ದಂಡಗಳೇ ಲಾಭವಂತ ಕೊರಿಯರು ಕರ್ನಾಟಕ ರಾಜ್ಯದ ಕಾರ್ಮಿಕ ಮಂತ್ರಿ. ಅವೇನು ಹೆಂಚಲ ಲಡಾಯಿ ಮಾಡ್ತದೆ 13 ರೂಪಾಯಿ 94 ಬೀಡಿ ಕಾರ್ಮಿಕರಿಗೆ ಫಂಡ್ 40 ರೂಪಾಯಿ ಏರಿಕೆ ಬೀಡಿ ಕಾರ್ಮಿಕರಿಗೆ ಕೊಡ್ತಿದ್ದಾರೆ. 15 ಇಸ್ವಿಯಲ್ಲಿ 16 ರೂಪಾಯಿ 75 ಪೈಸೆಯನ್ನು ಕೊಡ್ತಿದ್ದಾರೆ. ಅವು ಖಾಲಿ ಬೀಡಿ ಕಾರ್ಮಿಕರೇ ಮಾತ್ರ ಇತ್ತು. ವರ್ಷ ಏರಿಕೆ ಆಪಿನ ಚುಟ್ಟಿ ಬತ್ತೆ 72 ಕೈಗಾರಿಕೆ ಪಂಪಿನ ಕಾರ್ಮಿಕರಿಗೆ ಗೊತ್ತು ಕೊಡು. ಕಾರ್ಮಿಕರು ಬಂದ ಖಾಲಿ ಕಾರ್ಖಾನೆ ಬೆಂಬಲಗಳು ಬೀಡಿ ಕಾರ್ಮಿಕರು ಬಂದು ನೆನಪೊಚ್ಚೆ, ರಿಕ್ಷಾ ಚಾಲಕರ ಕಾರ್ಮಿಕರು, ಬ್ಯಾಂಕ್ ನೌಕರರ ಕಾರ್ಮಿಕರು, ಈ ದೇಶದ 75% ಕಾರ್ಮಿಕರು ಬೇಡ ಬಂದ್ಪುನ. ಈ ಕಾರ್ಮಿಕರಾದ ಈ ದೇಶ ಅಭಿವೃದ್ಧಿ ಆಗ್ತಿನ ಅಂಡ ಕಾರ್ಮಿಕರದಾದ ಕೊರಲಿ, ಕಾರ್ಮಿಕರಿಗೆ ಹೊಟ್ಟೆ ತಿಪ್ಪಿಲಿ ನೀರು ಕೊರಲಿ. ಇನ್ನು ಅದಾನಿ ಬೇತ ಬಂಡವಾಳ ಸೈನಿಕರಿಗೆ 20 ಬಂಡವಾಳ ಸೈನಿಕರಿಗೆ ಮೋದಿನ ದೋಸ್ತಿನಕ್ಲೆಗೆ ಇಟ್ಲ ಗುಜರಾತ್ಗಳು ಬ್ಯಾಂಕಾಗ ಪತ್ತಾಗ ಕೋಟಿ ರೂಪಾಯಿ ಬ್ಯಾಂಕಿಗೆ ಪತ್ತಾದ ಈ ಐತಾರಾಮೋಡಿ ಜೀವನದ ತೊಂದರೆ ಈ ದೇಶದ ಪರಿಸ್ಥಿತಿ. ಅವೇನು ಪನ್ನೋಡು ಅಪ್ಪಳು ಅವೇನು ಪನ್ನಾಗ ಇಟ್ಲ ಅಂಚಪುರ ಪಾತ್ಯಾರ ಬರಲಿ ನೀನು ಪಟ್ಟದ ತೊಂದರೆ ಪಡು ಎಂಗುಲು ನಿಜವಾದ ನೂದು ಸತ್ಯ ಪಾತ್ಯಾರಿ ನನಲ ಪಾತ್ಯಾರ ನುಲ್ಲೇರು ಪಂತರಿತ್ತೆ. ಕೋವಿಡ್ ಓಲೋಲು ಇಂಚಿನ ಕೋವಿಡ್ ಪೂರ ಇಂಚಿನ ಅವಸ್ಥೆ ಆಗ್ತದೆ. ಇನ್ನು ಉಡುಪಿಡು ಇನ್ನು ವಾಟ್ಸಾಪ್ ತೊಂದಿಲ್ಲ ಐದು 1 ಜನ ಮರಣ ಕೋರಿ ಜೊತೆಗೆ ಅಂತ ಜೋಕುಲು ತೂಜಿಂದಾಂಡ ಆ ಪುನಃ ಅಂತ್ಯಕ್ರಿಯೆ ಅಂತದ್ದು ಈಗ ಅಮ್ಮೇಲೆ ಪಂಪಲೆ ಕೊಡು ಪಂಪರಂಜಿನ ವಿಚಾರ ವಾಟ್ಸಾಪ್ ಅರಿದಾಡೋದುಂಡು. ಒಂದು ನಿಜ ಸಂಗತಿ ದಾದಾ ಕೊರೋನಾ ಪಂಪನೆ ಇದೆ 350 ರೂಪಾಯಿ ಕಿಟ್ಟಿಗೆ 1,000 ರೂಪಾಯಿ ತೊಂದಿಲ್ಲೇರು ಮರಣ ಪುನಃ 6 ಜನ ಬೋಡು ನಾನು 9,000 ರೂಪಾಯಿ ಖಾಸಗಿ ಆಸ್ಪತ್ರೆ ಕಟ್ಟೋದುಂಡು. ಒಂದು ಪ್ರಶ್ನೆ ಇನ್ನು ನಮ್ಮ ಸಂಗಾತಿ ಪ್ರಿಯರು ನಮ್ಮ BJP ಬರೋದಿಲ್ಲ ಹೆಚ್ಚಿನ ಜಯಂತನ್ನ ಒಂದು ಖಾಸಗಿದಾಗಲು ವಾಹನಮನೆ ತೋರ್ತೀನಿ ವಾಹನಮನೆದ ಕಾರ್ಮಿಕ ಕಾಯ್ದೆ ಇಕ್ಲೆಗೆ 5,000 ರೂಪಾಯಿ ಬೈಜಿ ಇಂಕ್ಲೆಗೆ 5,000 ರೂಪಾಯಿ ಬೈಜಿ ಯಾಪ ಬರ್ಪುಂಡು ಪಂಪಂಜನ ಪ್ರಶ್ನೆ ಬಂತಂದುಳ್ಳೇರು. ಹಿಂದಕ್ಕೆ ಹೋರಾಟ ನಮ್ಮ ಸ್ವಾತಂತ್ರ್ಯ ನಮ್ಮ ಸಂವಿಧಾನ ನಮ್ಮ ಪ್ರಜಾಪ್ರಭುತ್ವ ಇನ್ನೇನು ಒರಿಪೆರೆ ಬೋಡೋದು ಕಾರ್ಮಿಕರ ಹೋರಾಟ ಇನ್ನೇನು ನಿಗಳು ಜನಸಾಮಾನ್ಯರು ಎಲ್ಲೇ ಮನ್ಪೊಚ್ಚಿ ಪಂಪಿಲೆ ಕೂಡ ಹಿಂಗೆ ಮಾತಾಡೋ ಅವಕಾಶ ಬಂದು ಶಾಸಕರನ್ನ ಹಿಡಿತದಲ್ಲಿಟ್ಟುಕೊಳ್ಳಬೇಕಾದಂಥ ಪರಿಸ್ಥಿತಿಯಲ್ಲೇ ನಿರತರಾಗಿದ್ದಾರೆ. ಹೀಗಾಗಿ ಸರ್ಕಾರ ಆಡಿದ್ದೇ ಆಟ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಬೇಕಾದಷ್ಟು ಕಾನೂನುಗಳು ಈಗ ತಾನೇ ಮೊನ್ನೆ ನೋಡಿದ್ದು ವಿಮಾನ ನಿಲ್ದಾಣಗಳನ್ನ ಅದಾನಿ ಅಂತವರಿಗೆ ಮಾರಾಟ ಮಾಡುವಂಥ ಪ್ರಕ್ರಿಯೆಗಳು ನಿರಂತಕವಾಗಿ ನಡೀತಾ ಇದೆ. ಕೇರಳದ ಸರ್ಕಾರ ಕೊಚ್ಚಿ ವಿಮಾನ ನಿಲ್ದಾಣವನ್ನ ಅದಾನಿ ಏನು ರೇಟ್ ಕೊಡ್ತಾರೆ ಅದಕ್ಕಿಂತ ಜಾಸ್ತಿ ನಾವು ಕೊಡ್ತೀವಿ ಸರ್ಕಾರಕ್ಕೆ ಕೊಡಿ ಅಂತ. ಆದರೆ ಕೇಂದ್ರ ಸರ್ಕಾರ ಇವತ್ತು ನೇರವಾಗಿ ಅದಾನಿ ಅಂಬಾನಿಗಳ ಪರ ಅವರಿಗೆ ಬೇಕಾದ ರೀತಿಗಳ ಕಾನೂನನ್ನು ಮಾಡ್ತಾ ಇದೆ. LICಯನ್ನು ಏನು ನಾವು ಇನ್ಶೂರೆನ್ಸಲ್ಲಿ ಹಾಕಿದ್ವಿ ಮುಂದಿನ ಕಾಲದಲ್ಲಿ ನಮಗೆ ಉಪಯೋಗಕ್ಕೆ ಬರ್ಬೋದು ಅಂತ LIC ಖಾಸಗೀಕರಣ ಮಾಡುವಂಥ ಪ್ರಕ್ರಿಯೆ. ವಿಮಾನ ನಿಲ್ದಾಣಗಳ ಖಾಸಗಿಯವರಿಗೆ ಕೊಟ್ಟಾಯ್ತು. ಮಂಗಳೂರು ವಿಮಾನ ನಿಲ್ದಾಣ ಕೊಟ್ಟಾಯ್ತು, ನಮಗೆ ಗೊತ್ತೇ ಇಲ್ಲ. ಈ ತುಳುನಾಡಿನ ಮಕ್ಕಳಿಗೆ ಗೊತ್ತೇ ಇಲ್ಲ ವಿಮಾನ ನಿಲ್ದಾಣಕ್ಕೋಸ್ಕರ ಇಲ್ಲಿ ಎಷ್ಟು ದೊಡ್ಡ ಮಟ್ಟಿನ ಚಳುವಳಿ ನಡೆದಿತ್ತು, ಎಷ್ಟು ಜನ ಭೂಮಿ ಕೊಟ್ಟಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ಆ ಏರ್ಪೋರ್ಟ್ನ ಅದಾನಿ ಕೊಟ್ಟಿದ್ದಾರೆ. ನಾವು ಆ ಏರ್ಪೋರ್ಟಿಗೆ ರಾಣಿ ಹಬ್ಬಕ್ಕ ಹೆಸರಿಡಿ ಅಂತನೋ ಇನ್ನೊಂದು ಮಾಡ್ತಿದ್ದೀವಿ. ಏರ್ಪೋರ್ಟ್ನೇ ಇನ್ನೊಬ್ರಿಗೆ ಮಾರಾಗಿದೆ, ಇಲ್ಲಿ ಗುಜರಾತ್ನವ್ರಿಗೆ ಮಾರಾಗಿದೆ. ಇದು ವ್ಯವಸ್ಥೆ. ಇದನ್ನ ವಿರುದ್ಧ ಯಾರು ಮಾತಾಡಬೇಕಾದಂಥವ್ರು? ರೈಲ್ವೆಯನ್ನು ಇನ್ನೊಬ್ರಿಗೆ ಕೊಡ್ತಾ ಇದ್ದೀರಿ, LICಯನ್ನು ಕೊಡ್ತಾ ಇದ್ದೀರಿ, ಬ್ಯಾಂಕ್ಗಳನ್ನು ಮರ್ಜ್ ಮಾಡ್ತಾ ಇದ್ದೀರಿ. ತುಳುನಾಡಿನ ಜನ ಕಟ್ಟಿದ್ದಂಥ ವಿಜಯ ಬ್ಯಾಂಕ್ನ ಯಾವುದೋ ಲಾಸಲ್ಲಿದ್ದ ಗುಜರಾತ್ ಬ್ಯಾಂಕು
ಬ್ಯಾಂಕ್ ಆಫ್ ಬರೋಡಾ, ಅವ್ರಿಗೆ ತೊಗೊಂಡೋಗಿ ಮರ್ಜ್ ಮಾಡಿ ಅವ್ರ ಹೆಸರು ಹಾಕಿದ್ರಿ. ನೀವು ಬ್ಯಾಂಕ್ ಆಫ್ ಬರೋಡಾ ಲಾಸಲ್ಲಿದ್ದರೆ ಅದನ್ನು ಮರ್ಜ್ ಮಾಡಿ ವಿಜಯ ಬ್ಯಾಂಕ್ನ ಉಳಿಸ್ಕೊಳ್ಳಿ. ಆದರೆ ಗುಜರಾತಿನ ಒಂದು ನಿಮ್ಮ ಬಲತಾಯಿ ಧೋರಣೆ ಅಲ್ಲಿಗಿದೆ. ನಮ್ಮ ಬ್ಯಾಂಕ್ಗಳು ಈ ಊರಿನ ಈ ತುಳುನಾಡಿನ ಮಕ್ಕಳು ಕಟ್ಟಿದಂಥ ಬ್ಯಾಂಕ್. ಆದರೆ ಇಲ್ಲಿನ ಶಾಸಕರಿಗಾಗಲಿ ಸಂಸದರಿಗಾಗಲಿ ಯಾರಿಗೂ ಇದರ ವಿರುದ್ಧ ಮಾತನಾಡುವಂಥ ಧೈರ್ಯ ಇಲ್ಲ. ಇದು ದುರ್ದೈವ. ಇದರ ವಿರುದ್ಧ ಪ್ರಶ್ನೆ ಮಾಡಲೇಬೇಕು. ಕಾಂಗ್ರೆಸ್ ಅಂತೂ ತನ್ನ ಆಂತರಿಕ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಡ್ತಾ ಇದೆ. ಬಿಜೆಪಿ ಕಾಂಗ್ರೆಸ್ ಅನ್ನು ನಾಶ ಮಾಡಿ ಕಾಂಗ್ರೆಸ್ ಮುಕ್ತ ಭಾರತ ಅಂತಿದೆ. ಇದರ ವಿರುದ್ಧ ಜನಸಾಮಾನ್ಯರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಜನಸಾಮಾನ್ಯರ ಸಂಕಷ್ಟ ಅವರಿಗೆ ಗೊತ್ತು. ಬದುಕಲಿಕ್ಕೆ ಕಷ್ಟಪಡ್ತಾ ಇದ್ದೇವೆ. ಇದೇನು ನಾವು ನಮ್ಮ ಧರ್ಮ ರಕ್ಷಣೆಯ ಹೋರಾಟ ಅಲ್ಲ. ಧರ್ಮ ರಕ್ಷಣೆಯ ಅವಶ್ಯಕತೆ ನಮಗಿಲ್ಲ. ನಾವು ನಮ್ಮನ್ನು ರಕ್ಷಣೆ ಮಾಡ್ಕೊಂಡು ಅಂತ ನಂಬ್ಕೊಂಡವರು. ಅದು ಇಸ್ಲಾಂ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು. ಧರ್ಮ ನಮ್ಮನ್ನು ರಕ್ಷಿಸೇ ಹೊರತು ನಾವು ಧರ್ಮವನ್ನು ರಕ್ಷಿಸಲಿಕ್ಕಿರುವಂಥವರಲ್ಲ. ಅದು ಪ್ರಪಂಚದಲ್ಲಿ ಎಲ್ಲರೂ ಅಷ್ಟು. ಆದರೆ ಇವತ್ತು ದೇವರನ್ನೇ ರಕ್ಷಿಸುತ್ತೇವೆ ಅಂತ ಹೇಳ್ಬಿಟ್ಟು ಕಪಟ ನಾಟಕಾರ್ಥ ರಾಜಕಾರಣ ಮಾಡ್ತಾ ಇದ್ದಾರೆ. ಬೇರೆ ವಿಷಯಗಳನ್ನು ಮುಚ್ಚಿಡ್ತಾ ಇದ್ದಾರೆ. ಬದುಕುವ ಪ್ರಶ್ನೆ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ. ಬದುಕಲಿಕ್ಕೆ ಶಿಕ್ಷಣ ಬೇಕು, ಬದುಕಲಿಕ್ಕೆ ಆಹಾರ ಬೇಕು, ಬದುಕಲಿಕ್ಕೆ ಕೆಲಸ ಬೇಕು, ಬದುಕಲಿಕ್ಕೆ ಉತ್ತಮ ಔಷಧಿಗಳು ಸಿಗಬೇಕು. ಆದರೆ ಇದು ಯಾವುದೂ ಸಿಗ್ತಾ ಇಲ್ಲ. ನೀವು ಮಾಧ್ಯಮದಿದ್ದರೆ ಮಂದಿರ ಮಸೀದಿ ತೋರಿಸ್ತೀರಿ, CAA NRC ತೋರಿಸ್ತೀರಿ, ರಫೇಲ್ ತೋರಿಸ್ತೀರಿ, ಇನ್ನು ಯಾವುದ್ಯಾವುದೋ ಬೋಗಸ್ ವಿಷಯಗಳನ್ನ ತೋರಿಸ್ತೀರಿ. ಏನೂ ಇಲ್ಲಾಂದರೆ ಯಾವುದಾದ್ರೂ ಒಂದು ಕೊಂಬುಗಲಭೆಯನ್ನು ಹಾಕಿಸ್ಬಿಟ್ಟು ಈ ಎಲ್ಲ ಸಮಸ್ಯೆಗಳನ್ನು ಮುಚ್ಚಿ ನಿಮ್ಮ ಮೀಡಿಯಾಗಳು ಸೇಲ್ ಆದಂಥ ಮಾಧ್ಯಮಗಳು, ಅದು ಇವತ್ತು ಕರ್ನಾಟಕದಲ್ಲಿರುವಂಥ ಮಾಧ್ಯಮಗಳು ನೋಡಿರ್ಬೋದು. ಅದು ಈ ಸುವರ್ಣ ನ್ಯೂಸ್ ಯಾವುದೇ ಇರಲಿ, ಇವರೆಲ್ಲ ಎಲ್ಲ ಸೇಲ್ ಆದಂಥವ್ರು. ಅರ್ನಬ್ ಗೋಸ್ವಾಮಿ ಅಂತವ್ರು ಹಿಂದಿಯಲ್ಲೂ ಸೇಲ್ ಆಗಿದ್ದಾರೆ. ಮೋದಿಯ ಪರವಾದ ನಿಲುವುಗಳನ್ನ ತೋರಿಸ್ತಾ ಇರುವಂಥವ್ರು. ಇಲ್ಲಿ ಸಮಸ್ಯೆಗಳ ಬಗ್ಗೆ ತೋರಿಸ್ತಾನೆ ಇಲ್ಲ. ನಾವು ಯಾವ ರೀತಿ ವಲಸೆ ಕಾರ್ಮಿಕರು ಈ ದೇಶದಲ್ಲಿ ಕಷ್ಟಪಟ್ಟರು, ಯಾವ ರೀತಿ ಅನ್ನ ಆಹಾರ ಇಲ್ಲ ನಡ್ಕೊಂಡು ಹೋದ್ರು, ಎಷ್ಟು ಜನ ನಡೀತಾ ಸತ್ರು, ಇದ್ರ ಬಗ್ಗೆ ಮಾತನಾಡುವಂಥವ್ರಿಲ್ಲ. ಮನೆಗಳಿಗೆ ಕಿಟ್ಟು ಬಂತು, ಯಾರು ಕೊಟ್ಟರು? ಯಾವುದೋ ಸಂಘ ಸಂಸ್ಥೆಗಳು ಸೌದಿಯಲ್ಲಿರೋನೋ, ದುಬೈಲಿರೋನೋ, ಬಾಂಬೆಯಲ್ಲಿರೋನೋ, ಇಲ್ಲ ಊರಿನಲ್ಲಿರೋ ಶ್ರೀಮಂತನೋ ಕೊಟ್ಟರೆ ಹೊರತು ಸರ್ಕಾರ ಯಾರಿಗೂ ಕಿಟ್ ಕೊಡಲಿಲ್ಲ. ಇದ್ರ ವಿರುದ್ಧ ಯಾರು ಮಾತಾಡುವಂಥವ್ರು? ಸರ್ಕಾರದ ಬಗ್ಗೆ ಪ್ರಶ್ನೆ ಮಾಡಿದರೆ ಅವ್ನು ಮೋದಿ ವಿರುದ್ಧ ಮಾತಾಡಿದ ತಕ್ಷಣ ದೇಶದ್ರೋಹಿ ಅನ್ಲಿಕ್ಕಾಯ್ತು ನಿಮಗೆ. ಯಾರು ಇದ್ರ ಬಗ್ಗೆ ಮಾತಾಡ್ತಾರೆ? ವಿರೋಧ ಪಕ್ಷಗಳಂತೂ ದೊಡ್ಡ ಪ್ರಮುಖ ವಿರೋಧ ಪಕ್ಷಗಳು ಸೋತು ಸುಣ್ಣಾಗಿ ಕೂತಿದೆ. ಅವರು ಈಗ ಮೃದು ಬಿಜೆಪಿ ಪರವಾಗಿ ನೀತಿಗಳನ್ನು ಮಾಡ್ತಾ ಇದ್ದಾರೆ. ನಾವೊಂದು ನಂಬಿದ್ವಿ, ಇವ್ರು ಬರಬೇಕಾದ್ರೆ ಅಚ್ಚದಿನ ಮಾಡ್ತೇವೆ, ಅದು ಮಾಡ್ತೇವೆ ಅಂತ. ಸೇಮ್ ಅದೇ ಸರ್ಕಾರ. ಆವತ್ತು ಅವರು ಶ್ರೀಮಂತರ ಪರವಾಗಿದ್ರು, ಇವರು ಶ್ರೀಮಂತರ ಪರವೇನೆ. ಅವರು GST ಮಾಡ್ತೇವೆ ಅಂದ್ರೆ ಇವರು ಅದನ್ನೇ ಮಾಡಿದ್ರು. ಅವರು ಈ ಶ್ರೀಮಂತರ ಪರ ಕಾಯ್ದೆಗಳನ್ನ ಮಾಡ್ಕೊಂಡು ಬಂದಿದ್ರು, ಇವರು ಅದನ್ನೇ ಮಾಡಿ ಅವರಿಗೆ ಉಪಕಾರ ಮಾಡಿಕೊಡ್ತಿರುವಂಥವ್ರು. ಹೀಗಾಗಿ ಆ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ಆರ್ಥಿಕವಾಗಿ ಏನು ವ್ಯತ್ಯಾಸವಿಲ್ಲ. ಆರ್ಥಿಕ ನೀತಿಯಲ್ಲಿ ಶ್ರೀಮಂತರ ಪರವಾದ ನೀತಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಮಾತ್ರ ಅವರದ್ದು ಮೃದು ಹಿಂದುತ್ವ, ಇವರದ್ದು ಸ್ವಲ್ಪ ಕಠೋರ ಹಿಂದುತ್ವ. ಇವೆರಡೇ ಇವರಿಗೆ ಇರೋದು ವ್ಯತ್ಯಾಸ. ಇವರಿಗೆ ಜನಸಾಮಾನ್ಯರ ಬಗ್ಗೆ ಚಿಂತೆ ಇಲ್ಲ. ಇವತ್ತು ನೋಡ್ಬೋದು, ಯುವ ಜನರು ಮಾತಾಡಬೇಕಾದಂಥವ್ರು ಈ ಸಮಸ್ಯೆಗಳ ಬಗ್ಗೆ. ಯುವಕರಿಗೆ ಬೇಡ. ನಾವು ಬದುಕಿನ ಪ್ರಶ್ನೆ ಬಗ್ಗೆ ಮಾತಾಡಬೇಕು ಹೊರತು ಇವತ್ತು ಬದುಕಿನ ಪ್ರಶ್ನೆ ಬಗ್ಗೆ ಮಾತಾಡಲಿಕ್ಕೆ ಯಾರೂ ಇಲ್ಲ. ಯಾವುದೇ ಮನೆಯಲ್ಲಿ ಒಳ್ಳೆ ಹುಡುಗರು ಅಪ್ಪ ಅಮ್ಮ ಬಿಡಿ ಕಟ್ಟಿ ಇಂಜಿನಿಯರಿಂಗ್ ಓದಿಸಿದ್ದಾರೆ, B.Pharma ಮಾಡಿಸಿದ್ದಾರೆ, ಇಲ್ಲ ಬೇರೆ ಏನೋ ITI ಮಾಡ್ಕೊಂಡಿದ್ದಾನೆ, ಇಲ್ಲ ಡಿಗ್ರಿ ಮಾಡ್ಕೊಂಡಿದ್ದಾನೆ. ಇವನಿಗೆ ಕೆಲಸ ಇಲ್ಲ, ಮನೇಲಿ ಕೂತಿದ್ದಾನೆ. ಅಪ್ಪ ಅಮ್ಮ ಬಿಡಿ ಕಟ್ಟಿದ ದುಡ್ಡು ಲೋನ್ ಮಾಡಿ ಓದಿಸಿರೋಂಥವ್ರು. ಇವನಿಗೆ ಯಾಕೆ ಕೆಲಸ ಇಲ್ಲ ಅಂತ ಇವನು ಪ್ರಶ್ನೆ ಮಾಡೋದು. ಇದು ಈ ಇಲ್ಲಿನ ದುರಂತ, ಯುವಜನರ ದುರಂತ ಇದು. ಅದೇ ಯುವಜನರು ಧರ್ಮ ರಕ್ಷಣೆಗಾಗಿ ಬೀದಿಗಿಳಿಲಿಕ್ಕೆ ರೆಡಿ ಇದ್ದಾರೆ. ಮೊನ್ನೆ ನಾವು ನೋಡಿರ್ಬೋದು, ಬೆಂಗಳೂರಿನಲ್ಲಿ ಒಂದು ಗಲಾಟೆ ಆಯಿತು. ಯಾರೋ ಒಬ್ಬ ತಲೆ ಸರಿ ಇಲ್ದವನೊಬ್ಬ ಫೇಸ್ಬುಕ್ಕಲ್ಲಿ ಏನೋ ಬರೆದ, ಪ್ರವಾದಿಯ ನಿಂದನೆ ಮಾಡ್ದ. ಅದರ ಬಗ್ಗೆ ಕೋರ್ಟಿನಲ್ಲಿ ಪ್ರಶ್ನೆ ಮಾಡ್ಬೋದಿತ್ತು, ದೂರು ಕೊಡ್ಬೋದಿತ್ತು, ಶಾಂತಿಯುತ ಹೋರಾಟ ಮಾಡ್ಬೋದಿತ್ತು. ಯಾರೋ ಉದ್ರೇಕ ಮಾಡಿದ್ರಂತೆ, ಜನ ಬಂದ್ರಂತೆ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಟ್ಟರು, ಅಲ್ಲಿ ಹೊಡೆದ್ರು, ಬೇಡಕ್ಕಾಗ್ಬಿಟ್ಟು ಗಲಾಟೆ ಮಾಡಿದ್ರು. ಗುಂಡೆಟ್ಟಲ್ಲಿ 4 ಜನ ಸತ್ತೋದ್ರು. ಒಂದು 350-400 ಜನ ಇವತ್ತು ಕೇಸಿಗೆ ಹೋಗಿದ್ದಾರೆ. ಹಾಕಿರೋ ಸೆಕ್ಷನ್ ಪ್ರಕಾರ ಒಂದು 4 ವರ್ಷ ಅಂತೂ ಅವ್ರ ಮನೆ ಕಡೆ ಅವ್ರು ಬರಲಿಕ್ಕಾಗಲ್ಲ. ಯಾರು ಹೋದಂಥವ್ರು? ಇದೇ ಯುವಜನರು ಯಾವ ಪರವಾಗಿ ಹೋರಾಡಬೇಕಾಗಿತ್ತು? ಬಡತನದ ವಿರುದ್ಧ ಹೋರಾಡಬೇಕಾಗಿತ್ತು. ಶಿಕ್ಷಣ ನೀತಿ ಏನಿದೆ ಇವತ್ತು ಜಯಂತನ ಹೇಳಿದ್ರು, ಆನ್ಲೈನ್ ಶಿಕ್ಷಣ ಇದರ ವಿರುದ್ಧ ಹೋರಾಡಬೇಕಾಗಿತ್ತು. ಉದ್ಯೋಗಕ್ಕಾಗಿ ಹೋರಾಡಬೇಕಾಗಿತ್ತು, ಆರೋಗ್ಯಕ್ಕಾಗಿ ಹೋರಾಡಬೇಕಾಗಿತ್ತು. ನೀವು ಧರ್ಮ ರಕ್ಷಣೆ ಹೆಸರಿನಲ್ಲಿ ಹೋರಾಟ ಮಾಡಿದ್ರಿ. ಇವತ್ತು ಕೇಸುಗಳ ಮೇಲೆ ಕೇಸುಗಳನ್ನು ಕೊಡು ಜೈಲಿಗೆ ಹೋಗುವಂಥ ಪರಿಸ್ಥಿತಿ. ನಿಮ್ಮನ್ನು ಬಳಸ್ಕೊಂಡವ್ರು ನಾಳೆ ಚುನಾವಣೆ ಗೆದ್ದು ಆರಾಮಾಗಿ ಹೋಗ್ತಾರೆ. ಯಾವುದೇ ರಾಜಕಾರಣ ಇರಲಿ, ಅದು ಅಲ್ಪಸಂಖ್ಯಾತರ ಪರವು ಧರ್ಮ ರಾಜಕಾರಣ ಮಾಡೋರಿರಲಿ, ಬಹುಸಂಖ್ಯಾತರ ಪರ ಧರ್ಮ ರಾಜಕಾರಣ ಮಾಡೋರಿರಲಿ, ಇವರಿಬ್ಬರು ಬಡವರ ಮಕ್ಕಳನ್ನು ಬಳಸ್ಕೊಂಡಿದ್ದೇ ಹೆಚ್ಚು. ಬಡವರ ಮಕ್ಕಳೇ 4 ಜನ ಗುಂಡಾಟಿಂದ ಸತ್ತವರು ಶ್ರೀಮಂತರಲ್ಲ, ರಾಜಕಾರಣಿಗಳ ಮಕ್ಕಳಲ್ಲ. ಇಬ್ಬರು ಕೂಲಿ ಕಾರ್ಮಿಕರು, ಇಬ್ಬರು ಆಟೋ ಡ್ರೈವರ್ಗಳು. ಇವರೇನು ಅವತ್ತು ದುಡಿದು ಮನೆಗೆ ಹಾಕಬೇಕಾದಂಥವ್ರು ಯಾರ್ಯಾರ್ದೋ ಮಾತಿಗೆ ಪ್ರಚೋದಿತರಾಗಿ ಬಂದು ಅಲ್ಲಿ ಪ್ರಾಣ ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ. ಶ್ರೀಮಂತರ ಮಕ್ಕಳು ಆರಾಮವಾಗಿ ಇದ್ದಾರೆ, ರಾಜಕಾರಣಿ ಮಕ್ಕಳು ಆರಾಮವಾಗಿ ಇದ್ದಾರೆ, ನಾಳೆ ಚುನಾವಣೆ ಗೆದ್ದು ಹೋಗ್ತಾರೆ. ಯುವ ಜನರು ಇದ್ರ ಬಗ್ಗೆ ಆಲೋಚನೆ ಮಾಡದೆ ಧರ್ಮ ರಕ್ಷಣೆ ಹೆಸರಿನಲ್ಲಿ ನೀವೇನಾದರೂ ಬೀದಿಗಿಳಿದ್ರೆ ನಿಮಗೆ ಲಾಸು, ನಿಮ್ಮ ಭವಿಷ್ಯಕ್ಕೆ ಲಾಸು. ಬೇಕಾದಷ್ಟು ಉದ್ಯೋಗಗಳು ಬರುತ್ತೆ ಜಿಲ್ಲೆಯಲ್ಲಿ, ಆದರೆ ಅದು ಯಾರು ಪಾಲಾಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಾನೆ ಇಲ್ಲ. MRPL 297 ಹುದ್ದೆ ಬಂತು.
60ರಿಂದ 1 ಲಕ್ಷ ರೂಪಾಯಿ ಸಂಬಳ ಹುದ್ದೆ 60,000ದಿಂದ 1 ಲಕ್ಷ. ಜಿಲ್ಲೆಯಲ್ಲಿ ಬೇಕಾದಷ್ಟು ಇಂಜಿನಿಯರಿಂಗ್ ಓದಿದ ಮಕ್ಕಳಿದ್ದಾರೆ. ನಾವು ಪ್ರತಿಭಟನೆ ಮಾಡಿದ್ವಿ, ತೊಕ್ಕೊಟ್ಟಲ್ಲಿ ಮಾಡಿದ್ವಿ, ಈ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡಿದ್ವಿ, MRPL ಮುಂದೆ ಮಾಡಿದ್ವಿ. ನಾವು ಹೇಳಿದ್ವಿ 287 ಹುದ್ದೆ ತುಳುನಾಡಿನ ಮಕ್ಕಳಿಗೆ ಕೊಡಿ. ಇಲ್ಲಿ ಹೇಳಿಲ್ಲ ಕಮ್ಯುನಿಸ್ಟ್ರಿಗೆ ಕೊಡಿ ಅನ್ನಲಿಲ್ಲ, ಇಲ್ಲ ನಮ್ಮ DYFIನವರಿಗೆ ಕೊಡಿ ಅನ್ನಲಿಲ್ಲ. ನಾವು ಹೇಳಿದ್ವಿ ತುಳುನಾಡಿನ ಮಕ್ಕಳಿಗೆ ಕೊಡಿ. ಈ ನೆಲದ ಬಣ್ಣನ್ನು ನೀವು ತಗೊಂಡಿದ್ದೀರಿ MRPL. ಈ ನೆಲಕ್ಕೆ ನೀವು ವಿಷಯುಕ್ತ ನೀರನ್ನು ಬಿಡ್ತಾ ಇದ್ದೀರಿ. ನಮ್ಮ ಸಮುದ್ರವನ್ನು ನೀವು ಕಲುಷಿತಗೊಳಿಸ್ತಾ ಇದ್ದೀರಿ. ಇವತ್ತು ಏನು ಮೊಗವೀರ ಸಮುದಾಯ ಮೀನನ್ನು ಹಿಡಿದು ಬದುಕ್ತಾ ಇತ್ತು, ಅವರಿಗೂ ಸರಿಯಾಗಿ ಮೀನು ಸಿಗ್ತಾ ಇಲ್ಲ. ಇಲ್ಲಿ MRPL ಬಂದ ನಂತರ ಮೀನಿನ ಇದೇನೋರು ಮೀನು ಹಿಡಿಯುವಂಥ ಪ್ರಮಾಣವೂ ಕಡಿಮೆ ಆಗಿದೆ. ಇವೆಲ್ಲ ಮಾಡಿದ್ದೀರಿ. ಆದರೆ ಕೆಲಸವನ್ನು ನೀವು ಬೇರೆಯವರಿಗೆ ಕೊಡಬೇಡಿ ಅಂದರೆ ಈ ಸರ್ಕಾರಕ್ಕಾಗಲಿ ಇಲ್ಲಿನ ಶಾಸಕರಿಗಾಗಲಿ ಇಲ್ಲಿನ ಸಂಸದರಿಗಾಗಲಿ ಅದು ಕಿವಿಗೆ ಬೀಳಲೇ ಇಲ್ಲ. MRPL ಆಡಳಿತ ವರ್ಗಕ್ಕೂ ಬೀಳಿಲ್ಲ. ಕೆಲಸ ಎಲ್ಲ ಹೋಗಿದ್ದು ಉತ್ತರ ಭಾರತದವರಿಗೆ, ಡೆಲ್ಲಿ, ಗುಜರಾತು, ರಾಜಸ್ಥಾನದವರೇ ಬಂದು MRPL ಇರೋದು 1 ಲಕ್ಷ ಸಂಬಳಕ್ಕೆ. ಇಲ್ಲಿ ಅವರಿಗೆ ಏನು ಕೆಲಸ? ಗುತ್ತಿಗೆ ನೌಕರರಾಗಿ ಯಾವೊಂದು ಒಬ್ಬ ಗುಜರಾತಿನವನ ಕಾಂಟ್ರಾಕ್ಟ್ ಅಡಿಯಲ್ಲಿ ದಿನಗೂಲಿಗೆ ಹೋಗುವಂಥ ಕೆಲಸ. ಅದು ಮುಡಿಪಲ್ಲಿರುವ ಇನ್ಫೋಸಿಸ್ನಲ್ಲಿ ಹೋಗಿರ್ಬೋದು, ಇಲ್ಲಿ ಎಲ್ಲಿ ಇರ್ಬೋದು, ಅಲ್ಲೇ ಎಲ್ಲರೂ ಐಸ್ ಫ್ಯಾಕ್ಟ್ರಿ ಇದೆ, ಅಲ್ಲೂ ದೊಡ್ಡ ಒಂದು ಮೀನು ಸಂಸ್ಕರಣಾ ಘಟಕ ಯಾವುದೋ ಬಂತೊಂದು ಬರಕಾದವ್ರದ್ದೇನೋ ಬಂದಿದೆ. ಎಷ್ಟು ಜನ ಲೋಕಲಿ ಕೆಲಸ ಸಿಕ್ಕಿದೆ ಮಾತಾಡಿ. ಯಾರ್ಯಾರೋ ಬಂದು ಕೆಲಸ ಮಾಡುವಂಥ ಪರಿಸ್ಥಿತಿ. ಊರಿನವ್ರಿಗೆ ಕೆಲಸ ಇಲ್ಲ. ಊರಿನವರು ದುಬೈಗೆ ಹೋಗ್ತಾ ಇದ್ದ, ಸೌದಿಗೆ ಹೋಗ್ತಾ ಇದ್ದ, ಬಾಂಬೆಗೆ ಹೋಗ್ತಾ ಇದ್ದ. ಈಗ ಅಲ್ಲೂ ಇಲ್ಲ. ಅಲ್ಲಿಂದ ಬಂದು ಊರಲ್ಲಿ ಮತ್ತೆ ಆಟೋ ಓಡಿಸ್ತಾ ಇದ್ದಾನೆ, ಮೀನು ಮಾಡ್ತಾ ಇದ್ದಾನೆ. ಮೀನು ಮಾರುವಲ್ಲೂ ನೀವು ಜಾತಿ ರಾಜಕಾರಣವನ್ನು ತಂದಾಗ್ತಾ ಇದ್ದೀವಿ. ಆ ಜಾತಿಯವನು ಮೀನು ಮಾಡ್ತಾನೆ, ನೀವು ಅವನ ಹತ್ರ ತಗೊಳ್ಬೇಡಿ, ಇವನ ಹತ್ರ ತಗೊಳ್ಬೇಡಿ. ಎಲ್ಲದರಲ್ಲೂ ಧರ್ಮವನ್ನು ತಂದು ದೇಶವನ್ನು ಹಾಳು ಮಾಡ್ತೀರಿ. ಭಗತ್ ಸಿಂಗ್ ಆಗಲೇ ಹೇಳಿದರು, ಈ ದೇಶ ಇದೆಯಲ್ಲ ಇದನ್ನು ನಾನು ಯಾವತ್ತೂ ಸ್ವಾತಂತ್ರ್ಯ ಪಡೆದು ತಂದು ಕೊಡ್ತಿದ್ದೆ ಈ ದೇಶಕ್ಕೆ. ಈ ದೇಶದಲ್ಲಿರುವ ಹಿಂದೂ ಮುಸ್ಲಿಂ ಸಂಘರ್ಷವೇ ಇದಕ್ಕೆ ನನ್ನ ಸ್ವಾತಂತ್ರ್ಯ ಚಳವಳಿಗೆ ಅಡ್ಡ ಮಾಡ್ತಿದೆ ಅಂತ. ಬ್ರಿಟಿಷರು ಬಿಟ್ಟು ಹೋದಂಥ ಒಂದು ಇದು ದ್ವೇಷ ರಾಜಕಾರಣ. ಇದು ಜಾತಿಯ ಧರ್ಮದ ನಡುವಿನ ದ್ವೇಷ ರಾಜಕಾರಣ ಬ್ರಿಟಿಷರ ಕೊಟ್ಟು ಬಳುವಳಿ. ಅವರು ಆಳ್ವಿಕೆ ಮಾಡೋದಕ್ಕೋಸ್ಕರ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಅಂತ ಒಂದು ಭೇದಭಾವವನ್ನು ತಂದರು. ಆದರೆ ನವ ಬ್ರಿಟಿಷರು ಇವತ್ತೇನು ರಾಜಕಾರಣಿಗಳಿದ್ದಾರೆ, ಇವರು ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ನಾವು ಬುದ್ಧಿ ಇಲ್ಲದೆ ಅವರ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದೇವೆ. ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾದದ್ದು. ಇವತ್ತು ನಾನು ನೋಡಿದ್ದೇನೆ ನಮ್ಮ ಅಲ್ಪಸಂಖ್ಯಾತ ಸಮುದಾಯದ ಕೆಲವು ಹುಡುಗರು ಕೊರೋನಾ ಮೃತದೇಹವನ್ನು ಅಂತ್ಯ ಸಂಸ್ಕಾರ ಮಾಡೋದ್ರ ಬಗ್ಗೆ ಕಾಂಪಿಟೇಷನ್ಗಳು ಧರ್ಮ ರಕ್ಷಕರ ನಡುವೆ. ಅತಿ ಸುಲಭ. ಕೊರೋನಾದಲ್ಲಿ ಮೃತಪಟ್ಟವರ ಮೃತದೇಹವನ್ನು ಇಡೀ ಆಸ್ಪತ್ರೆ ಪ್ಯಾಕ್ ಮಾಡಿ ಕೊಡುತ್ತೆ, ತಂದುಬಿಟ್ಟು ಹಾಗೆ ಸ್ಮಶಾನದಲ್ಲಿ ಇಳಿಸ್ಬಿಟ್ಟು ಮಣ್ಣಾಕ್ಬಿಟ್ರೆ ಸಾಕು, JCBಯಲ್ಲೇ ಮಣ್ಣಾಕುವಂಥ ಪ್ರಕ್ರಿಯೆ. ಅದಕ್ಕೋಸ್ಕರ ವಿಡಿಯೋ ವಾಟ್ಸಪ್ಗಳನ್ನ ಮಾಡಿಕೊಂಡು ಇದೆ. ಆಸ್ಪತ್ರೆಯಲ್ಲಿ 10 ಲಕ್ಷ ಲೂಟಿ ಮಾಡ್ತಾ ಇದ್ದಾರೆ ಕೊರೋನಾದ ಹೆಸರಲ್ಲಿ. ಅದ್ರ ಬಗ್ಗೆ ಮಾತಾಡಲಿಕ್ಕೆ ಯಾರೂ ಇಲ್ಲ. ಮೃತದೇಹದ ಅಂತ್ಯ ಸಂಸ್ಕಾರಕ್ಕೋಸ್ಕರ ದೊಡ್ಡ ಗಿಮಿಕ್ಗಳ ಪ್ರಚಾರ. ಆಸ್ಪತ್ರೆ ಬಗ್ಗೆ ಮಾತನಾಡಿ. ಆಸ್ಪತ್ರೆಯಲ್ಲಿ ಯಾನಪ್ಪ ಇರ್ಬೋದು, ಕಣಚೂರು ಇರ್ಬೋದು, ನಿಟ್ಟೆ ಇರ್ಬೋದು, ಫಾದರ್ ರೂಲರ್ಸ್ ಇರ್ಬೋದು, ಇವ್ರು ಯಾರು ನಮ್ಮ ಪ್ರೀತಿಗೋಸ್ಕರ ಇಲ್ಲಿ ಆಸ್ಪತ್ರೆ ಮಾಡಿದಂಥವ್ರಲ್ಲ. ಅಲ್ಲಿ ನೀವು ಹೋಗಿ ಸೀಟ್ ಕೇಳಿ, 60 ಲಕ್ಷ ರೂಪಾಯಿ. ಮೊನ್ನೆ ಯಾವುದೋ ಒಂದು ಕಾಂಗ್ರೆಸ್ನ ಒಬ್ಬ ಮುಖಂಡ ಅವರ ನೆಂಟರನ್ನ ಕರ್ಕೊಂಡು ಹೋದಂತೆ ಸೀಟಿಗೆ, ಮೆಡಿಕಲ್ ಸೀಟಿಗೆ ಹೇಳಿದ್ರಂತೆ 1 ಕೋಟಿ ರೂಪಾಯಿ. ನೀನು ಒಬ್ಬ ರಾಜಕಾರಣಿಯಾಗಿ ಬಂದಿದ್ದಕ್ಕೆ 75 ಲಕ್ಷ. ಇದು ವ್ಯವಸ್ಥೆ. ಯಾರು ಮಾತಾಡ್ತಾರೆ ಇದ್ರ ಬಗ್ಗೆ? ನಾವು ಇಲ್ಲಿನ ಸಚಿವರು, ಶಾಸಕರು, ಈಗ ಆರೋಗ್ಯ ಸಚಿವರಾದ್ರು ಅವ್ರ ಹತ್ರ ಹೇಳಿದ್ವಿ, ನೀವು ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜ್ ತನ್ನಿ, ನಮ್ಮ ಬಡವ್ರ ಮಕ್ಕಳು ಡಾಕ್ಟರ್ ಆಗಲಿ ಅಂತ. ತರಲಿಲ್ಲ. ಇವತ್ತು ಬಡವ್ರ ಮಕ್ಕಳಿಗೆ ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 60 ಲಕ್ಷ ಬೇಕು. ಇದೆಯಾ? ಕೊಡ್ಲಿಕ್ಕೆ ನಮ್ಮ ಕೈಯಲ್ಲಿಲ್ಲ. ನಮ್ಮ ಮಕ್ಕಳು ಡಾಕ್ಟರ್ ಆಗಲ್ಲ. ನಮ್ಮ ಬಡವರ ಪೇಷೆಂಟ್ಗಳವ್ರಿಗೆ ಬೇಕು. ಮನೆಗೆ ಬಂದು ಹೇಳ್ತಾರೆ, ನಿಮ್ಮ ಹೆಂಡತಿ ಡೆಲಿವರಿ ಆಗೋದಾದರೆ ಅಲ್ಲಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಕರ್ಕೊಬನ್ನಿ ಅಂತ. ಯಾಕೆ? ಅಲ್ಲಿ ಈ ಮೆಡಿಕಲ್ ಕಲಿಯೋ ಮಕ್ಕಳು ಕಲಿಬೇಕು. ಡೆಲಿವರಿ ಮಾಡಲಿಕ್ಕೆ ನಮ್ಮ ಹೆಂಡತಿ ತಾಯಿ ಮಕ್ಕಳು ಬೇಕು. ಹೆಚ್ಚು ಕಡಿಮೆ ಆದರೆ ಸತ್ತರೆ ಇವ್ರು ಸಾಯಿಲಿ. ಶ್ರೀಮಂತರು ಮಕ್ಕಳು ದೊಡ್ಡ ಆಸ್ಪತ್ರೆಗೆ ಹೋಗ್ತಾರೆ. ಇಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಸ್ಟೂಡೆಂಟ್ಗಳು ಟ್ರೀಟ್ಮೆಂಟ್ ಕೊಡೋ ಆಸ್ಪತ್ರೆಗೆ ಹೋಗೋದು ಬಡವ್ರ ಮಕ್ಕಳು, ಬಡವನ ತಾಯಿ, ಬಡವನ ಹೆಂಡತಿ. ಆಗಿದೆ, ಹಲವು ಘಟನೆಗಳಾಗಿದೆ, ಹಲವು ಜನ ಸತ್ತಿದ್ದಾರೆ. ಮೊನ್ನೆ ತಾನೇ ಒಂದು ಘಟನೆ ಆಯಿತು, ಮೊಂಟೆಪದವನ ಮಹಿಳೆ, ಅವರು ಡೆಲಿವರಿಗೆ ಹೋದ್ರು, ಜೋರಿದೆ, ಡಾಕ್ಟರ್ ಅಂದ್ರಂತೆ ಸಿಸೇರಿಯನ್ ಮಾಡಬೇಕು ಅಂತ. ಆ ಸಮಯದಲ್ಲಿ ಅನಸ್ತೇಷಿಯಾ ಕೊಟ್ಟರು, ಪ್ರಜ್ಞೆ ತಪ್ಪಿಸಿ ಸಿಸೇರಿಯನ್ ಮಾಡಬೇಕು, ಹೊಟ್ಟೆ ಕುಯ್ಬೇಕು. ಯಾರೋ ಕಲಿಯೋಳು ಕೊಟ್ಟಿದ್ದಾಳೆ, ಕಲಿತಿರೋ ವಿದ್ಯಾರ್ಥಿನಿ ಕೊಟ್ಟಿದ್ದಾಳೆ. ಪ್ರಜ್ಞೆ ತಪ್ಪಲಿಲ್ಲ, ಇವ್ರಿಗೆ ಗೊತ್ತಾಗಲಿಲ್ಲ, ಇವ್ರು ತಪ್ಪಿದೆ ಅಂತ ನೆನೆಸ್ಕೊಂಡು ಹೊಟ್ಟೆ ಕುಯ್ದಿದ್ದಾರೆ. ಅವಳು ಕಿಚ್ಚಾಡಿದ್ದಾಳೆ. ಆಮೇಲೆ ಕ್ಲೋರೋಫೈನ್ ಇಟ್ಟು ಹತ್ತಿ ಇಟ್ಟುಬಿಟ್ಟು ಮತ್ತೆ ಪ್ರಜ್ಞೆ ತಪ್ಪಿಸಿದ್ದಾರೆ. ಆ ರೀತಿ ಪ್ರಜ್ಞೆ ತಪ್ಪಿಸಿದರೆ ಮೆದುಳು ನಿಷ್ಕ್ರಿಯವಾಗುವಂಥ ಸಾಧ್ಯತೆಗಳಿರುತ್ತೆ. ಯಾವ ಬಡವರ ಜೊತೆ ಚಲ್ಲಾಟ ಆಡ್ತಾ ಇದ್ದೀರಿ ನೀವು? ಬಿಲ್ಲು ಮಾತ್ರ ನೀವು ಎಷ್ಟೆಷ್ಟು ಮಾಡ್ತಾ ಇದ್ದೀರಿ. ಕೊರೋನಾ ಹೆಸರಲ್ಲಿ ಲೂಟಿ ಮಾಡ್ತಾ ಇಲ್ವಾ ನೀವು? ಕೊರೋನಾ ಹೆಸರಲ್ಲಿ ಇವತ್ತು ಉಡುಪಿಯಲ್ಲಿ BJP ಪ್ರತಿಭಟನೆ ಮಾಡ್ತಾ ಇದೆ. ಯಾಕೆ? ಅಲ್ಲಿನ ಒಬ್ಬ ಯುವ ಮೋರ್ಚಾದ ಅಧ್ಯಕ್ಷನ ಪತ್ನಿ ಯಾವುದೇ ಕೊರೋನಾದ ಲಕ್ಷಣಗಳಿಂದ ಬಂದವರು ಒಂದು ಇಂಜೆಕ್ಷನ್ ಕೊಟ್ಟಾಗ ತೀರ್ಕೊಂಡ್ರಂತೆ. ಮೃತದೇಹ ಆಮೇಲೆ ಹೇಳ್ತಿದ್ದಾರಂತೆ ಕೋವಿಡ್ ಪಾಸಿಟಿವ್ ಆಗಿದೆ ಅಂತ. ಇವ್ರು ಹೇಳ್ತಾ ಇದ್ದಾರೆ ಇಲ್ಲ ನಮಗೆ ಮೃತದೇಹ ಕೊಡಿ ಅಂತ. ಆವತ್ತು ಇದ್ರ ಮುಂಚೆಯಿಂದಲೂ ನಾವು ಇದ್ರ ವಿರುದ್ಧ ಧ್ವನಿ ಎತ್ತಾ ಇದ್ದೇವೆ. ಆಗ ನೀವು ಸರ್ಕಾರದ ವಿರೋಧ ಮಾತಾಡಿದ ತಕ್ಷಣ ನಮ್ಮನ್ನು ದೇಶದ್ರೋಹಿಗಳು ಅಂದ್ರಿ, ಹಿಂದುತ್ವದ ವಿರೋಧಿಗಳು ಅಂದ್ರಿ.
ಮೋದಿ ವಿರೋಧಿಗಳು ಅಂದರೆ ಸರ್ಕಾರ ಯಾರೇ ಬರಲಿ ಯಾರೇ ಹೋಗಲಿ, ಆದರೆ ಅದು ಜನಸಾಮಾನ್ಯರ ಪರವಾಗಿದ್ದರೆ ಅದು ಸರ್ಕಾರವೇ ಹೊರತು ಜನಸಾಮಾನ್ಯರ ವಿರೋಧವಾಗಿದ್ದರೆ ಅದರ ವಿರುದ್ಧ ಪ್ರತಿಭಟನೆ ಮಾಡಲೇಬೇಕಾಗುತ್ತೆ. ಅದು ಫ್ಯಾಸಿಸ್ಟ್ ಸರ್ಕಾರ. ಮಾಧ್ಯಮಗಳು ಹೇಳಿದ್ದನ್ನು ನಾವು ಕೇಳ್ಕೊಂಡು ಕೂತ್ರೆ, ಮಾಧ್ಯಮಗಳು ಇವತ್ತಲ್ಲ, ಹಿಟ್ಲರ್ ಕಾಲದಲ್ಲೂ ಇದೇ ರೀತಿಯ ಮಾಧ್ಯಮಗಳಿದ್ದಿದ್ದು. ಹಿಟ್ಲರ್ನ ಮೇಲೆ ರಷ್ಯಾದ ಕೆಂಪು ಸೈನ್ಯ ದಾಳಿ ಮಾಡಬೇಕಾದ್ರೆ ಹಿಟ್ಲರ್ ಇನ್ನೇನು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಿಚುವೇಶನು, ಸೈನ್ಯ ಬಂದು ಒಳಗೆ ನುಗ್ತಾ ಇದೆ. ಆತನ ಟಿ ವಿಯಲ್ಲಿ ಹೇಳ್ತಾ ಇದ್ರಂತೆ, ಹಿಟ್ಲರ್ ಹೋಗ್ಬಿಟ್ಟು ಮಾಸ್ಕೋನ ಹಿಡಿತಾ ಇದ್ದಾನೆ ಅಂತ. ಎಲ್ಲ ಅವ್ನು ಸಾಯೋದಕ್ಕೆ ರೆಡಿ ಆಗ್ತಾ ಇದ್ದಾನೆ. ಟಿ ವಿ ಹೇಳ್ತಾ ಇತ್ತಂತೆ ಮಾಸ್ಕೋನ ಹಿಟ್ಲರ್ ಹಿಡಿತಾ ಇದ್ದಾನೆ ಅಂತ. ಇವತ್ತು ಮಾಧ್ಯಮಗಳು ಮಾಡ್ತಾ ಇರೋದೇ, ದೇಶದಲ್ಲಿ ಬಡವರು ಸಾಯ್ತಾ ಇದ್ದಾರೆ, ಮಾಧ್ಯಮ ಬೇರೆ ಇಟ್ಕೊಂಡು ಮೋದಿ ಕೊರೋನಾ ಫಿನಿಶ್ ಹಾಗೆ ಹೀಗೆ ಇದ್ದ ಬದ್ದ ಎಲ್ಲ ಸುಳ್ಳುಗಳನ್ನು ಪ್ರಚಾರ ಮಾಡ್ತಾ ಮೋದಿಯ ರಣಕೇಕೆ ಹಾಗೆ ಹೀಗೆ ಅಂತ ಹೇಳುತ್ತೆ. ಜನ ನಂಬ್ಕೊಂಡು ನಿಜ ಅಂತಲೇ ಕೂರ್ತಾ ಇದ್ದಾರೆ. ಒಂದಲ್ಲ ಒಂದು ದಿನ ನಮ್ಮ ಕಾಲಬುಡಕ್ಕೆ ಬರುತ್ತೆ, ಬಂದಿದೆ ಈಗ ಆಲ್ರೆಡಿ. ಹಾಗಾಗಿ CPIMನ ಈ ಹೋರಾಟದಲ್ಲಿ ಜನರು ಕೈ ಜೋಡಿಸ್ಬೇಕು. ಸರ್ಕಾರದ ಈ ನೀತಿಗಳ ವಿರುದ್ಧ ಹೋರಾಟ ಮಾಡಬೇಕು. ಹೋರಾಟ ಮಾಡದಿದ್ದರೆ ನಾವು ಮಾಡುವಂಥ ಘನಘೋರ ದುರಂತ ಮುಂದಿನ ಪೀಳಿಗೆಗೆ ಅಂತ ಭಾವಿಸ್ತೇವೆ. ಯಾಕಂದರೆ ಪೂರ್ವಿಕರು ಹೇಳಿದ್ದು, ಶೋಷಣೆ ಮಾಡುವವರಿಗಿಂತಲೂ ಅದನ್ನು ಸುಮ್ಮನೆ ಪ್ರತಿರೋಧ ಒಡ್ಡದೇನೆ ಸಹಿಸಿಕೊಂಡು ಕೂರೋದು ಅತ್ಯಂತ ಅಪಾಯಕಾರಿ. ಹೀಗಾಗಿ ಪ್ರತಿರೋಧ ಒಡ್ಡಲೇಬೇಕು ಸಂವಿಧಾನಾತ್ಮಕವಾಗಿ. ಪ್ರಜಾಪ್ರಭುತ್ವದಲ್ಲಿ ನಮಗೆ ಪ್ರತಿರೋಧಿಸುವ ಹಕ್ಕಿದೆ, ನ್ಯಾಯ ಕೇಳುವ ಹಕ್ಕಿದೆ. ಆ ನ್ಯಾಯ ಕೇಳುವಂಥ ಪ್ರಕ್ರಿಯೆಗಳು ನಡೀಬೇಕು. ಹೀಗಾಗಿ ಈ ಹೋರಾಟಕ್ಕೆ ಬಂದಂಥವ್ರು ಎಲ್ಲರಿಗೂ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಮಹಾಜನ ಬಂಧುಲೆ, ಇತ್ತೆ ರೆಡ್ಡಿ ನಾಯಕಿಯರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಭಾರಿ ಸವಿವರವಾದ ಬಾದೇರಿ. ಇಡೀ CPM ಪಕ್ಷ ದೇಶಾದ್ಯಂತ ಒಂದು 14 ಬೇಡಿಕೆ ಇದ್ದು ಈ ಕಾರ್ಯಕ್ರಮ ಪಾರ್ದು. ಯಾಕೆ ಒಂಜನೇ ದಾಯ ಈ ಕಾರ್ಯಕ್ರಮ ಪಾರ್ದಿಂದ ಬಂಡ ಕೆಲವು ತಿಂಗಳಿಗೂ ದುಂಬು ಜನವರಿ ದುಂಬು ಈ ಕೊರೋನಾ ರೋಗ ವಿದೇಶಡು ಬತ್ತನ ಪಗ ಅಕ್ಕೊಂದೇನು ತಡೆಗಟ್ಟು ಹಿಂಚಾ ಪಡ್ಬರಿದ್ರೆ ಹಲವಾರು ವಿಧಾನಗಳು ಉದಾಹರಣೆಗೆ ಚೈನಾಡು ಭಾರಿ ಬೇಗ ತಡೆಗಟ್ಟರೆ ಸಾಧ್ಯ. ಅಪಕಡೆ ಹಾಕಲು ಮುನ್ಸೂಚನೆ ಕೊಡ್ತಾರೆ. ಭಾರತ ದೇಶಗಳ ಈ ಕೊರೋನಾದ ಬಗ್ಗೆ ಜಾಗ್ರತೆ ರಾವಡು ಇತ್ತೇನೆ ನಿಕ್ಲೈಕ್ ವ್ಯವಸ್ಥೆ ಮಲ್ಪಡು ಭಾರಿ ಆಪತ್ತಾಯಿನ ದೇಶಕ್ಕೂ ಕಂಟಕಾಯಿನ ಅಂಚಿನ ರೋಗ ಮಾಡ್ಕೊಂಡಿದ್ರೆ ಮುನ್ಸೂಚನೆ ಅಪ್ಪಣೆ ಕೊಡುತ್ತೆ. ಆದರೆ ನಮ್ಮ ಸರ್ಕಾರದಾದ ಮಲ್ತಂದು ಬಂಡ ಈ ಕೊರೋನಾ ನಮ್ಮ ಇಡೀ ದೇಶದ ಮಾತಾ ರಾಜ್ಯಗಳ ಪಸರಿಸಲ್ಲ ಒವೇ ತಡೆ ಮಾಡ್ಕೊಂಡು ವ್ಯವಸ್ಥೆ ಬಂದೀಜಿ. ಅವ್ರು ರೈಲು ಬಂದು ಬಂತೀಜಿ, ಬಸ್ಸುನು ಬಂದು ಬಂತೀಜಿ, ವಿಮಾನನು ಬಂದು ಬಂತೀಜಿ. ಅವು ಪೂರ ರಾಜ್ಯಗಳು ಪಸರಿಸಿದ ಬಕ್ಕ ಮಲ್ಲ ಸಂಖ್ಯೆಡು ಅವು ಬೆಳವಣಿಗೆ ಆಗಿರೋದು ಬಕ್ಕ ಕೂಡಲೇ ಸೀಲ್ಡ್ ಲಾಕ್ಡೌನ್ ಆದೇಶ ಮಲ್ತೇನೆ. ಲಾಕ್ಡೌನ್ ಆದೇಶ ಮಲ್ಪಡಾಗ ದುಂಬು ಪಿರತ ಹೂವೆ ಆಲೋಚನೆ ಮಲ್ಪಂದೆ ಈ ಒಂಜಿ ಲಾಕ್ಡೌನ್ ಮಲ್ತೇನೆ. ಲಾಕ್ಡೌನ್ ಮಲ್ಪಡೆ ದುಂಬು ಮಸ್ತ್ ವಿಚಾರ ಆಲೋಚನೆ ಮಲ್ಪಡ್ತುಡು ದೇಖದು ಪಾತ್ರನಾರ್ ಪಂಡೇರು ಅವು ಪಾರ್ಲಿಮೆಂಟ್ ಸೇರೋಡ್ತುಡು, ಅಸೆಂಬ್ಲಿ ಸೇರಿ ಅವಕಾಶ ಮಲ್ತು ಕೊರಡ್ತುಡು. ಅವ್ರು ಐತ ಬಗ್ಗೆ ವಿಚಾರ ವಿನಿಮಯ ಮಲ್ಪೊತ್ತುಡು, ಐತ ಸಾಧಕ ಬಾಧಕೊಂಡು ವಿಚಾರ ಮಲ್ಪಡ್ತುಡು. ಒವ್ವೇ ಮಲ್ಪಂದೆ ದಿಢೀರನೆ ಈ ಒಂಜಿ ಲಾಕ್ಡೌನ್ ಕಾರ್ಯಕ್ರಮ ಮಲ್ತಿದ್ದವರ ಎತ್ತೋ ಜನಕುಲು ಅವ್ರು ರೈತರ ಮಧ್ಯೆ ಕೃಷಿ ಆದಕ್ಕೂ ಅದರ ಅಸಂಘಟಿತ ವಲಯದ ಕಾರ್ಮಿಕರಾದಕ್ಕೂ ಅದರ ವಲಸೆ ಕಾರ್ಮಿಕರಾದಕ್ಕೂ ಅದು ಬೇರೆ ಬೇರೆ ರೀತಿ ದಿನದ ಬೆನ್ಪುಡಂಚಿನ ಕಾರ್ಮಿಕರಾಡು ಅಕ್ಕಲು ಮಾತ ನೆಲೆ ಇಜ್ಜಾನ್ಲೆ ಕಾದು ಪೋಯರು ಒಂದು ಮೇಟೆ ನಮ್ಮ ರಾಜ್ಯಕ್ಕೂ ಬಯಸಂಚ ವಲಸೆ ಕಾರ್ಮಿಕರು ಅಕ್ಕಲು ಅಕ್ಕಲ ರಾಜ್ಯಕ್ಕೂ ಪೋಯರೆ ವ್ಯವಸ್ಥೆ ಅಜ್ಜಿ ಮುಲ್ಪ ಕುಲ್ಲರೆ ವ್ಯವಸ್ಥೆ ಅಜ್ಜಿ ಉಣಿಯರೆಗೆ ಗಂಜಿಜ್ಜಿ ಬೆಣಿಯರೆಗೆ ಬೇಲೆಜ್ಜಿ ಅಕ್ಕಲು ಒಂಜಿ ಒವೇ ರೀತಿದ ಸಹಕಾರ ಜನಪ ಅಸಹಕಾರಿ ಆಗಿದ್ದವರ ಅಕ್ಕಲು ಕಡೆಕ್ ಒವ್ವೋ ತೀರ್ನ ಸಾಧನೆ ನಡತೊಂದು ಅಕ್ಕಲ್ನ ರಾಜ್ಯಕ್ಕೂ ಪೋಡಾರು ಆ ಮಧ್ಯೆ ನಡ್ತೊಂದು ಪೋಡಾಗ ಎಷ್ಟೋ ಜನ ಐಟು ಜೋಕುಲಿತ್ತೇರಿ ಬಂಜಿನ ಮುಂಜೋಲಿತ್ತೇರಿ ಬೆದ್ದ ಜನಕುಲಿತ್ತೇರಿ ಸಾವಿರ ಕಟ್ಟ ಜನ ಸೈತೇರಿ. ನಮ್ಮ ವಿಷಯ ಕೇಳಿದ ನಡತೊಂದು ಪೋದು ಬಚ್ಚಿದು ರೈಲು ಪೋಪು ಜತ್ತ ಬರೀತೀರಿ ರೈಲ್ದ ಪಟ್ಟದ ಬರಿಟಿ ಜತ್ತದು 100 ಕಟ್ಲ ಜನ ರೈಲ್ ದಡಿಕೆ ಬೂರ್ದು ಸೈತನ ಬೇತೆ ರೀತಿ ನಮ್ಮ ತುಯ್ಯ ಹೋದ್ಬಿಟ್ಟು ರೈತರು ಮಲ್ತಿರಂಚಿನ ಕೃಷಿ ಅವು ಮಾರ್ಕೆಟ್ ಕೊಂದರ ವ್ಯವಸ್ಥೆ ಎಂಜಂದೆ ಐನು ಮಾರಿಯರ ವ್ಯವಸ್ಥೆ ಎಂಜಂದೆ ಅಕ್ಕಲ ಜಮೀನಿಡೆ ಭೂಮಿಡೆ ಅವು ಪೂರ ಮಣ್ಣು ಪಾಲಾದ ಹೋದು ರೈತರು ಅಲ್ಪ ನಿರ್ಗತಿಕೆ ರಾಯರು ಒವ್ವೇ ವ್ಯವಸ್ಥೆ ಎಂಜಿ
ಬೊಕಂಜಿ ಬಸ್ಸುಟ್ಟು ಬೆನ್ಪುಡ ಡ್ರೈವರ್ ಕಂಡಕ್ಟರ್ ಆದುಪ್ಪು ಹೋಟೆಲ್ ಅಂಗಡಿ ಬೆನ್ಪುಡ ಕಾರ್ಮಿಕರಾದುಪ್ಪು ಹತ್ರ ಬೆತೆ ಮಾರಡು ಬೆನ್ಪುಡ ಕುಲಾದುಪ್ಪು ಮಾರ್ಗದ ಬಟ್ಟು ಬೇರೆ ಮಲ್ತದ ಬದುಕುಲ ಕುಲಾದುಪ್ಪು ಮಕ್ಕಳಿಗೆ ಮಾತ್ರ ಹೂವೇ ವ್ಯವಸ್ಥೆ ಇಜ್ಜಂದ್ರೆ ಇನಿ ಮಾತಿರಲ್ಲ ಒಂಜಿ ನಿರ್ಗತಿಗೆ ಮಲ್ಪಣಂಚಿನ ಈ ಸರ್ಕಾರ ಮಾಡ್ತದೆ. ಈ ಸರ್ಕಾರ ಮಲ್ಪಡ್ತರ ಸುರುತ ಬೇಲೆ ಈ ಒಂಜಿ ಕಾರ್ಮಿಕರಿಗೆ ಹಾಕಲ ಊರಿಗೂ ಹೋಗ್ಬಿಡಂಚಿನ ವ್ಯವಸ್ಥೆ ಅದಕ್ಕೆ ಈ ತಿಂಗಳಗಟ್ಟ ಬೇಲೆ ಇಜ್ಜಂದ್ರೆ ಹಾಕಲು ಬದುಕೇರಿಗೆ ಹಾಕಲಿಕ್ಕೆ ಆಹಾರದ ವ್ಯವಸ್ಥೆ ಆಸ್ಪತ್ರೆ ಕೋವಿಡ್ ರೋಗಕ್ಕೂ ಸಂಬಂಧಪಟ್ಟ ಔಷಧ ಡಾಕ್ಟ್ರ್ ಐಕ್ ಬೆಡ್ ದೇತ ವ್ಯವಸ್ಥೆ ಪೂರಾ ಮಲ್ತದಾಯಕ ಈ ಒಂಜಿ ಲಾಕ್ಡೌನ್ ಮಲ್ಪಣೆ ಬಿಟ್ಟು ಇನಿ ಸರ್ಕಾರ ಈ ವ್ಯವಸ್ಥೆಯನ್ನು ಮಲ್ತೊಂದುಂಡು ಐತೊಟ್ಟಿಗೆ ಸರ್ಕಾರದಾದ ಮಲ್ತೊಂದು ಪಂಡ ಈ ಕೋವಿಡ್ದ ವಿಚಾರಡಿತ ಪಾತ್ರನ ಪಂಡೇರು ಕೋವಿಡ್ ಆಧಾರದ ತಂದು ಐದು ಸರ್ವಾಧಿಕಾರಿ ವ್ಯವಸ್ಥೆಯನ್ನು ಮಲ್ಪೆರ ಶುರು ಮಾಡ್ತಾರೆ. ಇನಿ ಎತ್ತೋ ವರ್ಷದಿಂಚಿ ಈ ಕೆಂಪು ಬಾವುಟದಟ್ಟು ಹೋರಾಟ ಮಲ್ತದು ಇನಿ ಈ ದೇಶಡು ಭೂಮಿ ಕೆಲವೇ ಜನಕ್ಕೂ ಒಪ್ಪುಣಿ ಒಂದು ಮಾತಾ ಬೆಣ್ಪುನಾಡ ಭೂಮಿ ತಿಕ್ಕೊಡು ಬೆಳಂದನಾಡ ಭೂಮಿ ತುದ್ದ ದಾಲ ಪ್ರೇಜರಜ್ಜಿ ಅಂಚಾದು ಪುಡಗ ಗೇಣಿ ಪದ್ಧತಿ ಪೋಡು ಉಳುವವಣೆ ಒಳದಡೆ ಆವಡು ಪಣ್ಪುಣ ಹೋರಾಟ ಮಲ್ತಿನ ಪರವಾದ ಈ ಒಂಜಿ 1971 ವಿಷಯಡು ಈ ಒಂಜಿ ಭೂ ಸುಧಾರಣೆ ಕಾನೂನು ಬರ್ತದೆ 1974 ವಿಷಯಡು ನಮ್ಮ ರಾಜ್ಯದಲ್ಲಿ ಜಾರಿ ಆದ ಬರ್ತದೆ. ಅವಾಗ ಐಟೊಂಜಿ ಕಾನೂನು ನಿಯಮ ಇತ್ತು ಒವ್ವೇ ಕೃಷಿ ಭೂಮಿನ ವರಿ ದೆಪ್ಪುಡು ನಡ ಆಯ ಭೂಮಿ ಬೆನ್ಪುಡ ಕೃಷಿ ರೈತೆ ಮಾತ್ರ ಆಡ ಮಾತ್ರ ಆ ಭೂಮಿನ ದೆಪ್ಪಡು ಬೇತೆರಳ ಭೂಮಿ ದೆಪ್ಪುಡ ಅವಕಾಶ ಇಚ್ಚಿ ಕೊಡ್ಬರೈತಿ. ಇನಿ ಐಕ್ ಒವ್ವೇ ವಿಚಾರ ಅಸೆಂಬ್ಲಿ ಪಾರ್ಲಿಮೆಂಟ್ ಸೇರಂದಿನಿ ಸುಗ್ರೀವಾಜ್ಞೆ ಕೊಂಡು ಬರ್ತದೆ ಈ ಒಂಜಿ ಕೋವಿಡ್ ರೋಗದ ಕಾರಣಡು ಅವೇನು ತಿದ್ದುಪಡಿ ಮಲ್ತದ್ದು ಇನಿ ನಮ್ಮ ದೇಶದ ಏನೇ ಶ್ರೀಮಂತಿ 1000 ಎಕರೆ ಕಟ್ಟೆ ಭೂಮಿಲ ದೆಪ್ಪಲಿ ಆಯ್ಕೆ ಐಟು ಭೂಮಿ ಬೆರಡು ಪಣ್ಪರೀತ ಒವ್ವೇ ನಿಯಮ ನಿಜಾನೆ ಮಲ್ತೇರಿ ಇನ್ನು 1 ಎಕರೆ 2 ಎಕರೆ ಬೆನ್ಪುಣಚಿನ ರೈತೆ ಈ ಮಧ್ಯಡು ಆಯೆ ಸರ್ವನಾಶ ಆಪಡಚಿನ ವ್ಯವಸ್ಥೆಯನ್ನು ಮಲ್ತೇವೆ. ಬೊಕ್ಕೊಂಜಿ ಈ ದೇಶಡು ದಾದಲ್ಲ ಉತ್ಪತ್ತಿ ಆವಡು ಅಂಡ ಅವು ಕಾರ್ಮಿಕರದ್ದು ಉತ್ಪತ್ತಿ ಆವಡು ಈ ದೇಶಡು ದಾದಲ್ಲ ಆಹಾರ ಉತ್ಪತ್ತಿ ಆವಡು ಅಂಡ ಅವು ರೈತರೆಡು ಉತ್ಪತ್ತಿ ಆವಡು ಇನ್ನು ನಮ್ಮ ದೇಶಡು ಕೂಡ 95% ರೈತರೇ ಕಾರ್ಮಿಕರೇ ఇది ఈ ರಡ್ಡು ವಿಧವಾಗೋಗುಲ ಮಲ್ಲ ರೀತಿ ಒಂಜಿ ಪೆಟ್ಟುಮ ಕೊರ್ದು ಸುಗ್ರೀವಾಜ್ಞೆ ಪ್ರಕಾರ ಕಾರ್ಮಿಕರ ಕಾನೂನುಲ ತಿದ್ದುಪಡಿ ಕೊಂಡು ಬರ್ತದೆ. ಇನಿ ನಮ್ಮ ದೇಶದ ಮತ ವ್ಯವಸ್ಥೆ ಎಲ್ಲ ಇನಿ ಒಂಜಿ ಅಧೋಗತಿಗೆ ಕೊಂದೋಪರಂಚಿನ ಪೊರ್ತುಡು ನಮ್ಮ ಐತೆ ವಿರುದ್ಧ ಪ್ರತಿಭಟನೆ ಮಲ್ಪರ ಅವಕಾಶ ಇಜ್ಜಿ ಇತ್ತೆ ಕೋವಿಡ್ ಕಾರಣ ಇಕ್ಲೆ ಕೋವಿಡ್ ರೋಗೊಂಡು ಜನ ಸೇರಿರಂಜಿ ಒಟ್ಟಿಗೆ ಉಪ್ಪೆರಂಜಿ ಪ್ರತಿಭಟನೆ ಮಲ್ಪೆರಂಜಿ ನಿಖಲ ಅಕ್ಕನ ನಿಖಲು ಕೇಣೆರಂಜಿ ಒಂದು ವೇಳೆ ಕೇಣಿಂದಾಂಡ ಪ್ರಚಾರ ಹೆಂಚಿನ ಮಾರಾಯರೆ ನಮ್ಮ ದೇಶಕ್ಕೆ ಬಾರಿ ಕಷ್ಟಡುಂಡು ಈ ಪೊರ್ತುಡ ಮಕ್ಕಳು ದೇಶದ ವ್ಯವಸ್ಥೆಯನ್ನು ವಿರೋಧ ಮಲ್ಪು ಇರತ್ತಾ ಪಡ್ಪರೀತೀರಿ ಆಯ್ತ ಮಟ್ಟಿಗೆ ಅಕ್ಕಳು ದೇಶ ದ್ರೋಹಿ ನಕಲು ಮೆಕ್ಕಳು ರಾಷ್ಟ್ರ ದ್ರೋಹಿ ನಕಲು ಪಡ್ಪರೀತೀರಿ ಪಂಡದ ಜನಕ್ಕಳು ನೀತ ಮಾಧ್ಯಮಗಳು ಬೇತೆ ರೀತಿಯಲ್ಲಿ ದಿಕ್ಕು ತಪ್ಪೋಣಂತಿನ ವ್ಯವಸ್ಥೆ ಮತ್ತೊಂದುಂಡು ಅಂಚಾದು ಪುಡಗ ನಮ್ಮ CPM ಪಕ್ಷ ಪಡ್ಕೊಂಡು ಒಂಜಿನೇ ಏರು ಮಾತ ಕೋವಿಡ್ ತೊಂದರೆಗೆ ಒಳಗಾಗ್ತೀರಾ ಒವ್ವೇ ಕಾರ್ಮಿಕರು ತೊಂದರೆಗೊಳಗಾಗ್ತೀರ ಅಕ್ಲೆಗೆ ಆಜಿ ತಿಂಗಳು ಬುಟ್ಟ ಅಕ್ಕಲ ಅಕೌಂಟ್ಗೂ ತಿಂಗಳು 7,000 ರೂಪಾಯಿ ಲೆಕ್ಕ ಪಾಡೋಡು ಅಂಚನೆ ಏರೆಗೆ ಮಾತ ಹರಿ ಬೋಡ ಅಕ್ಲೆಗೆ ಪ್ರತಿ ಒರಿಯಗಳ ತಿಂಗಳಿಗೂ 10 ಕಿಲೋ ತಲೆಕ್ಕ ಆಜಿ ತಿಂಗಳು ಹರಿ ಕೊರಡು ಮತ್ತೆ ಅವೇ ರೀತಿ ಖಾಸಗಿ ಮಲ್ಪಡಂಚಿನ ಅವ್ರು ರೈಲ್ವೆ ಆದಪ್ಪು LIC ಆದಪ್ಪು ಅಂಚನೆ ಬೆತ್ತಬೇತೆ ಬ್ಯಾಂಕ್ ಆದಪ್ಪು ನೇನು ಮಾತ ಉಂತವಡು ಅವು ಸಾರ್ವಜನಿಕ ವ್ಯವಸ್ಥೆ ಉಪ್ಪೊಡು ಪಂಪರೀತಿ ಪಂಡೊಂದು ಬೊಕ್ಕೊಂಜ್ಬೈಟ್ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇನಿ ಎತ್ತೋ ಕಾರ್ಮಿಕರು ನಗರಡು ಕೆಲಸ ಮಲ್ತೊಂತರಂಚಿನ ಕಾರ್ಮಿಕರು ಇನಿ ನಗರಡು ಕೆಲಸ ಜಂದೆ ಅಕ್ಕಲ ಊರಿಗೂ ಪೋತೇರು ಅಕ್ಕಲ ಊರುಡು ಗ್ರಾಮ ಮಟ್ಟಡು ಅಕ್ಕಲಿಗೆ ಒವ್ವೇ ಕೆಲಸ ಜಂದೆ ಖಾಲಿ ಉಳ್ಳೇರು ಅಂಚೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಐನು ವರ್ಷಗೂ 100 ದಿನ ಇತ್ತಿನ ಬೇಲೆನು 200 ದಿನ ಮಲ್ಪಡು ಅಂಚನೆ ಒರಿಯಾಗ ಕನಿಷ್ಠ ಒಂಜಿದಿಂತ ಸಂಬಳ 600 ರೂಪಾಯಿ ಲೆಕ್ಕ ಮಲ್ಪಡು ಈ ನೆಲ್ಲ ವಿಸ್ತರಣೆ ಮಲ್ಪಡು ಮಾತ್ರ ಎಲ್ಲ ಕೆಲಸದ ವ್ಯವಸ್ಥೆ ಮಲ್ಪಡು ಪಣ್ಪರೀತಿದ ಒಂಜಿ ಪದ್ದಾಜಿ ಬೇಡಿಕೆಯನ್ನು ದೀದು ಇನಿ CPM ಪಕ್ಷ ದೇಶಾದ್ಯಂತ ಈ ಕಾರ್ಯಕ್ರಮವನ್ನು ಕೊತ್ತನು ಐತಪರವಾದ ಇನಿ ಮೂಲು ಈ ಕಾರ್ಯಕ್ರಮ ನಡಪಡು ಅಂಥದ್ದು ಒಟ್ಟಾರೆ ನೇನು ಜನಜಾಗೃತಿ ಪುಟ್ಟದು ಜನಕುಲಗೆ ಈ ವಿಚಾರಡು ಪಂಡದು ಸರ್ಕಾರಗೂ ದೆತ್ತ ಬಗ್ಗೆ ಗಮನ ಇಷ್ಟರೆ ಅಕ್ಲೇನ ಗಮನ ಕೊಂದು ಬರಬಾರದು ದೇಶಾದ್ಯಂತ ಈ ಕಾರ್ಯಕ್ರಮ ಪಾರ್ದಿನಿ ಈ ಮದಕೊಡು ಮೂಲ ಈ ಕಾರ್ಯಕ್ರಮ ಪಾರ್ದಿನಿ ಇಡೀ ಇನ್ನಿದ ಬಗ್ಗೆಲ್ಲ 29 ತಾರೀಕು ಮುಟ್ಟ ಇಡೀ ದೇಶಾದ್ಯಂತ ಈ ಕಾರ್ಯಕ್ರಮಗಳು ಉಂಡು ಐತಂಗದ ಪಾರ್ದ್ರೆ ಈ ಕಾರ್ಯಕ್ರಮ ಇಂಚ ಈ ಕಾರ್ಯಕ್ರಮ ಬರ್ತದೆ ಭಾಗವಹಿಸಿರಟ್ಟು ಪಾತ್ರ ಅವಕಾಶ ಕೊರ್ನ ಮಾತೆರೆಗಳ ಯಾನು ವಂದನೆ ಸಲ್ಲಿಸದು ಎನ್ನ ಪಾತ್ರ
ಸಭೆಯನ್ನು इंकलाब जिंदाबाद इंकलाब जिंदाबाद सीपीआईएम जिंदाबाद ಸಿಪಿಐಎಂ जिंदाबाद सीपीआईएम जिंदाबाद ಸಿಪಿಐಎಂ जिंदाबाद ಸಿಪಿಎಂ ಪಕ್ಷದ ಹಕ್ಕೊತ್ತಾಯ ಸಭೆಗೆ ಜಯವಾಗಲಿ ಜಯವಾಗಲಿ ಸಿಪಿಎಂ ಪಕ್ಷದ ಹಕ್ಕೊತ್ತಾಯ ಸಭೆಗೆ ಜಯವಾಗಲಿ ಜಯವಾಗಲಿ ಮೋದಿ ಸರ್ಕಾರದ ಜನ ವಿರೋಧಿ ನೀತಿಗೆ ಧಿಕ್ಕಾರ ಧಿಕ್ಕಾರ ಮೋದಿ ಸರ್ಕಾರದ ಜನ ವಿರೋಧಿ ನೀತಿಗೆ ಧಿಕ್ಕಾರ ಧಿಕ್ಕಾರ ರಾಜ್ಯ ಸರ್ಕಾರದ ಸರ್ವಾಧಿಕಾರಿ ನೀತಿಗೆ ಧಿಕ್ಕಾರ ಧಿಕ್ಕಾರ ಎಲ್ಲ ಕಾರ್ಮಿಕರಿಗೆ ಸವಲತ್ತುಗಳನ್ನ ನೀಡಿರಿ ನೀಡಿರಿ ಎಲ್ಲ ಕಾರ್ಮಿಕರಿಗೆ ಸವಲತ್ತುಗಳನ್ನ ನೀಡಿರಿ ನೀಡಿರಿ ಎಲ್ಲ ಕಾರ್ಮಿಕರಿಗೆ ಲಾಕ್ಡೌನ್ ಪರಿಹಾರವನ್ನ ನೀಡಿರಿ ನೀಡಿರಿ इंकलाब जिंदाबाद इंकलाब जिंदाबाद CITU जिंदाबाद ಸಿಐಟಿಯು जिंदाबाद ಹಕ್ಕುತ್ತಾಯ ಸಿಪಿಐಎಂದ ಹಕ್ಕುತ್ತಾಯ ಸಭೆಗೆ ಪ್ರತಿನಿಧಿಗಳ ಉಳ್ಳಾಲ ವಲಯ ಸಿಪಿಐಎಂ ಅಧ್ಯಕ್ಷ ಕೃಷ್ಣಪ್ರಸಾದ್ ಶಾಲೆಗೆ ಧನ್ಯವಾದಗಳು. ಅದೇ ರೀತಿ ಮಿತಾಯಿ ಸಭೆಗೆ ಕತ್ತನೆಂಚಿನ CWFIದ ಪ್ರಧಾನ ಕಾರ್ಯದರ್ಶಿಯಾದ ಜಯಂತರಿಗಳ ಧನ್ಯವಾದಗಳು. ಅದೇ ರೀತಿ ಉಳ್ಳಾಲ ವಲಯದ ಜನಾರ್ದನ್ ಪುತ್ತಾರ್ CWFIದ ಅಧ್ಯಕ್ಷರಾದ ಉಳ್ಳಾಲ ವಲಯ ಜನಾರ್ದನಿಗಳ ಧನ್ಯವಾದಗಳು. ಅದೇ ರೀತಿ ನಮ್ಮ CWFIದ ಚಂದ್ರ ಸರ್ಕುಲಾರ್ ಅವರಿಗೆ ಧನ್ಯವಾದ. ಅಂಚನೆ DYFIದ ಉಳ್ಳಾಲ ವಲಯದ ಅಧ್ಯಕ್ಷರು ಅಶ್ರಫ್ ಕೇಸರೋಡ್ ಆರೆಗಳ ಧನ್ಯವಾದವನ್ನು ಕೊಡುವುದಿಲ್ಲ. ಅದೇ ರೀತಿ DYFIದ ಯಾರ್ಲಘಟ್ಟ ಘಟಕದ ನವಾಜುಲ್ಲೇರಿ ಆರೆಗಳ ಧನ್ಯವಾದ ಕೊಡುವುದಿಲ್ಲ. ಅದೇ ರೀತಿ ಬಸ್ ಮಾಲಕರ ಸಂಘದ ಕಾರ್ಯದರ್ಶಿ ಜಗದೀಶರುಲ್ಲೇರಿ ಆರೆಗಳ ಧನ್ಯವಾದ. ಅಂಚನೆ ನಮ್ಮ ಅಮ್ಲಮಗರು ಶಾಖೆದ CPIM ಶಾಖೆದ ಕಾರ್ಯದರ್ಶಿಯನ್ನು ಜಯಂತ ಅಮ್ಲಮಗರುಲ್ಲೇರಿ ಆರೆಗಳ ಧನ್ಯವಾದ ಕೊಡುವುದಿಲ್ಲ. ಆ ಥರಗಳ ಒಂದೇ ಧನ್ಯವಾದ ಕೊರದು ಈ ಸಭೆಯನ್ನು ಈಡೆಗೆ ಎಂಕ್ಲು ಮೈ